ಮುಂದೆ. लगे रहो लोग गाड़ी पार्किंग ಅಲ್ಲಿ ಬೋಲ್ಡ್ ಇದಲ್ಲ ನಾವು ಒಂದೇ ಇಟ್ರಿ ಗಾಡಿ
ಸಿಗುತ್ತಾನೆ ಸಿಗ್ತದೆ. ದಯವಿಟ್ಟು ಭಕ್ತಾದಿಗಳು ಕುಳಿತುಕೊಳ್ಬೇಕಾಗಿ ವಿನಂತಿಸುತ್ತೇನೆ. ನಿಮ್ಮ ಆಸನಗಳನ್ನು ಸ್ವೀಕರಿಸಿ ಕೆಲವೇ ಕ್ಷಣಗಳಲ್ಲಿ ನಾವು ಇಂದಿನ ಆರಾಧನೆ ವಿಧಿಯ ಕಾರ್ಯಗಳನ್ನು ದಯವಿಟ್ಟು ಕುಳಿತುಕೊಳ್ಳಿ. अजय अजय
ಬನ್ನಿ ಪೂಜೆಗೆ ಆನ್ಲೈನ್ ನಮ್ಮನ್ನು ಇದು ಚೆನ್ನಾಗಿ ಬಂದಿದೆ ಮಂಟಪ ಬರ್ತಡೆ ಏನು ಕೇಕ್ ಬಾರ ಮಾಡಲ್ಲ ಅದೇ ಹ್ಯಾಪಿ ಬರ್ತ್ಡೇ ಥ್ಯಾಂಕ್ ಯು ನಡೆಯುತ್ತೆ come back. Senior should be come back. ಒಂದು ಬೇಡ ಚೇರ್ ಇನ್ನೂ 10 ನಿಮಿಷ ಇದೆ ಅಂತ ನೆರಳಲ್ಲಿ ನಿಂತ್ಕೊಳ್ರಿ ಇನ್ನೂ 10 ನಿಮಿಷ ಇದೆ ಅಂತ ನಿಂತ್ಕೊಳ್ರಿ ನೆರಳಾಯ್ತಲ್ಲಿ ನೋಡಿ ಬಂದ ಪೂರ್ತಿ ಹಂಗಾಗಿ ಮೈಕ ಸರ್ ಶಿವಮೊಗ್ಗ
ಸಿಸ್ಟರ್ ಆತ್ಮೀಯರೇ, ಇದು ನಮಗೆಲ್ಲರಿಗೂ ಸಂತೋಷ, ಸಂಭ್ರಮ, ಸಡಗರದ ಸುದಿನ. ಅನೇಕ ವರ್ಷಗಳ ಕನಸು ನನಸಾದಂತಹ ಸುದಿನ. ಶಿವಮೊಗ್ಗ ಧರ್ಮಕ್ಷೇತ್ರದ ಇತಿಹಾಸದ ಪುಟಗಳಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರೆದಿಡುವಂತಹ ಅವಿಸ್ಮರಣೀಯ ದಿನವಾಗಿದೆ. ನೂತನ ದೇವಾಲಯದ ಉದ್ಘಾಟನೆ ಮತ್ತು ಆಶೀರ್ವಚನ ಕಾರ್ಯಕ್ಕೆ ಬಂದಿರುವ ತಮಗೆಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ಆತ್ಮೀಯರೇ, ಈಗ ನಾವು ಪೀಠಿಗೆಯನ್ನು ಆರಿಸೋಣ. ಆತ್ಮೀಯರೇ, ಹೃದಯ ಅಂತರಾಳದ ಅಭಿಮಾನ, ಗೌರವ ಮತ್ತು ಸಂತಸದಿಂದ ನಿಮಗೆಲ್ಲರಿಗೂ ನೂತನ ದೇವಾಲಯದ ಉದ್ಘಾಟನೆ, ಪ್ರತಿಷ್ಠಾಪನೆ ಮತ್ತು ಅಭಿಷೇಕೋತ್ಸವಕ್ಕೆ ಸುಸ್ವಾಗತ. ನಾನೇ ನಿಮ್ಮ ದೇವರು, ನೀವು ನನ್ನ ಪ್ರಜೆಗಳು ಎಂದು ಹರಸಿ ಈ ದೇವಾಲಯದ ನಿರ್ಮಾಣಕ್ಕೆ ಆಶೀರ್ವಾದ ಕೋರಿ ಕೈ ಬಿಡದೆ ನಮ್ಮ ಮಧ್ಯೆ ವಾಸಿಸಿದ ತ್ರಯೇಕ ದೇವರಿಗೆ ವಂದನೆ. ಓ ಪ್ರಭುವೇ, ನಾವು ನಿರ್ಮಿಸಿರುವ ಈ ಭವ್ಯ ಮಂದಿರ ನಿಮಗಾಗಲಿ ಶಾಶ್ವತ ನಿವಾಸ. ದೇವರೇ, ನಿಮ್ಮ ಪ್ರಸನ್ನತೆಯು ಎಂದೆಂದೂ ಈ ದೇವಾಲಯದಲ್ಲಿ ಇರಲಿ ಎಂಬುದು ನಮ್ಮ ಪ್ರಾರ್ಥನೆ. ಪ್ರಭುವೇ,
ನಿಮ್ಮ ಸಂಕಲ್ಪದಂತೆ, ನಿಮ್ಮ ಚಿತ್ತದಂತೆ, ಯೋಜನೆಯಂತೆ ಈ ಆಲಯವನ್ನು ನಿರ್ಮಿಸಲು ಸಹಾಯ ಮಾಡಿದ ಸರ್ವ ದಾನಿಗಳನ್ನು, ಉದಾರಿ ಮನಸ್ಸುಗಳನ್ನು, ಸರ್ವ ತ್ಯಾಗಿಗಳನ್ನು, ಕಾರ್ಮಿಕ ವರ್ಗದವರನ್ನು ಹಾಗೂ ಎಡಬಿಡದೆ ಸಹಕಾರ ಪ್ರೋತ್ಸಾಹ ನೀಡಿದ ಸರ್ವರನ್ನು ಆಶೀರ್ವದಿಸಿರಿ. ಓ ಪ್ರಭುವೇ, ನನ್ನ ಆಲಯ ಪ್ರಾರ್ಥನಾಲಯ ಹಾಗೂ ಸರ್ವ ಜನಾಂಗಗಳಿಗೆ ಪ್ರಾರ್ಥನಾಲಯ ಎಂಬ ಸತ್ಯವನ್ನು ಅರಿತು ಜೀವಿಸುವಂತೆ ನಮ್ಮೆಲ್ಲರನ್ನು ಆಶೀರ್ವದಿಸಿರಿ. ಸಂತ ಜೂದರ ನಾಮದಲ್ಲಿ ಕಟ್ಟಲ್ಪಟ್ಟ ಈ ದೇವಾಲಯಕ್ಕೆ ಬಂದು ಪ್ರಾರ್ಥಿಸುವ, ಭಿನ್ನಹಿಸುವ, ಬೇಡುವ ಪ್ರತಿಯೊಬ್ಬರು ಅಸಾಧ್ಯವಾದುದನ್ನು ಸಾಧಿಸುವ ನಮ್ಮ ಪಾಲಕ ಪ್ರೇಷಿತ ಸಂತ ಜೂದತ ದೇವಸವರು ಪ್ರಭುವಿನಲ್ಲಿ ನಮಗಾಗಿ ಭಿನ್ನಹಿಸಿ ಆಶೀರ್ವದಿಸಲಿ. ಈ ನೂತನ ಆಲಯದ ಉದ್ಘಾಟನೆಗೆ ಆಗಮಿಸಿರುವ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಸೆರಾವೋ ಹಾಗೂ ಧರ್ಮಾಧ್ಯಕ್ಷ ಡೊಮಿಂಗ್ ಡಯಾಸ್, ಎಲ್ಲ ಧರ್ಮಗುರುಗಳಿಗೂ, ಧರ್ಮ ಭಗಿನಿಯರಿಗೂ ಮತ್ತು ಪ್ರಿಯ ಭಕ್ತಾದಿಗಳೇ, ಬಂಧು ಮಿತ್ರರೇ, ಹಿತೈಷಿಗಳೇ, ದಾನಿಗಳೇ, ನಿಮಗೆಲ್ಲರಿಗೂ ಆರ್ಥಿಕ ಸುಸ್ವಾಗತ. ಪ್ರಭುವಿನ ಆಲಯ ಅಭಿಷೇಕೋತ್ಸವವಾಗಲಿ, ಪ್ರಭುವಿನ ಆಲಯ ಪ್ರಾರ್ಥನಾಲಯವಾಗಲಿ, ಪ್ರಭುವಿನ ಆಲಯ ಸಂಸ್ಕಾರದ ಬುಗ್ಗೆಯಾಗಲಿ, ಪ್ರಭುವಿನ ಆಲಯ ಆಶೀರ್ವಾದದ ಸುರಿಮಳೆಯನ್ನು ತರಲಿ. ಆತ್ಮೀಯರೇ, ಈಗ ಮೊದಲಿಗೆ ನೂತನ ದೇವಾಲಯದ ಮುಂಭಾಗದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟ ಸಂತರ ಸ್ವರೂಪಗಳ ಆಶೀರ್ವಚನ ಕಾರ್ಯವಿಧಿ. ಇದನ್ನು ಕಾರವಾರದ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಡಾಕ್ಟರ್ ದುಮಿಂಗ್ ಡಯಾಸ್ ರವರು ನಡೆಸಿಕೊಡಬೇಕೆಂದು ವಿನಂತಿಸುತ್ತೇನೆ. ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ಪ್ರಾರ್ಥಿಸೋಣ. ಸರ್ವಶಕ್ತರಾದ ನಿತ್ಯ ದೇವರೇ, ಗೋಚರವಾದ ವಸ್ತುಗಳನ್ನು ವೀಕ್ಷಿಸುವುದರ ಮೂಲಕ ನಾವು ಅಗೋಚರ ಶಕ್ತಿಯನ್ನು ಸ್ಮರಿಸುವಂತ ಯೋಜನೆಯನ್ನು ನೀಡಿದ್ದೀರಿ. ನಾವು ವಿಶ್ವಾಸಭರಿತರಾಗಿ ಈ ಸ್ವರೂಪಗಳನ್ನು ವೀಕ್ಷಿಸುತ್ತಾ ಬಾಲಯೇಸು, ಸಂತ ಜೋಸೆಫ್, ಸಂತ ಲಾರೆನ್ಸ್, ಹರಿಯರ ಆರೋಗ್ಯ ಮಾತೆ, ಸಂತ ಜೂದ ತದೇಶ್ವರನ್ನು ಸ್ಮರಿಸಿ ದೈವ ವಿಶ್ವಾಸ ಪಡೆಯುವಂತೆ ಮಾಡಿರಿ. ಈ ಸ್ವರೂಪದ ವೀಕ್ಷಣೆ ಮತ್ತು ಗೌರವ ನಮ್ಮನ್ನು ಸದಾ ಕಾಪಾಡಿ ರಕ್ಷಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ಚಿತ್ತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಭೂಮಿಯಲ್ಲಿರುವ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪಾದಲ್ಲಿ ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ಪ್ರಭು ಕ್ರಿಸ್ತನಲ್ಲೇದಾತೆ, ನಿಮ್ಮ ಮಕ್ಕಳು ನಾವು ತಾಯೇ, ನಮಗಾಗಿ ಪ್ರಾರ್ಥಿಸುತ್ತಾಯೇ. ನಿತ್ಯ ಸಹಾಯ ಮಾತೆ, ಪ್ರಭು ಕ್ರಿಸ್ತನಲ್ಲೇದಾತೆ, ನಿಮ್ಮ ಮಕ್ಕಳು ನಾವು ತಾಯೇ, ನಮಗಾಗಿ ಪ್ರಾರ್ಥಿಸುತ್ತಾಯೇ. ಕಾನ ಮದುವೆಯಲ್ಲಿ ಕೊರತೆಯ ಕಂಡ ನೀನು, ಮಗನಲ್ಲಿ ಬೇಡಿ ನಿಂತ ಕರುಣೆಯ ಕಣ್ಮಣಿ ನೀನು.
ದೇವಿನ ಪ್ರಾರ್ಥನೆ ಕೇಳಿ ಅದ್ಭುತವ ಮಾಡಿದ ಯೇಸು ದೇವಿನ ಪ್ರಾರ್ಥನೆ ಕೇಳಿ ಅದ್ಭುತವ ಮಾಡಿದ ಯೇಸು. ಆತ್ಮೀಯರೇ, ಗುರುಗಳಲ್ಲಿ ಧರ್ಮಾಧ್ಯಕ್ಷರುಗಳಲ್ಲಿ ಒಂದು ವಿನಂತಿ, ಈಗ ಫೋಟೋಗಾಗಿ ನಾವೆಲ್ಲರೂ ದೇವಾಲಯದ ಮುಂಭಾಗದಲ್ಲಿ ಫೋಟೋಗಾಗಿ ಆತ್ಮೀಯರೇ, ಕನ್ಯಾಸ್ತ್ರೀಯರು ದಯಮಾಡಿ ಮುಂದೆ ಬನ್ನಿ. ಇದಾದ ನಂತರ ಕನ್ಯಾಸ್ತ್ರೀಯರ ಜೊತೆಗೂಡಿ ಒಂದು ಫೋಟೋ ಇರುವುದು. ದಯಮಾಡಿ ಕನ್ಯಾಸ್ತ್ರೀಯರು ದಯಮಾಡಿ ಮುಂದೆ ಬನ್ನಿ ತಕ್ಷಣ. ಸಿಸ್ಟರ್ಸ್ ದಯವಿಟ್ಟು ಸಿಸ್ಟರ್ಸ್ ಧರ್ಮಾಧ್ಯಕ್ಷರು ಅಲ್ಲೇ ಇರಬೇಕಾಗಿ ವಿನಂತಿ. ಸಿಸ್ಟರ್ಸ್ ಆತ್ಮೀಯರೇ, ಇಂದು ನಮಗೆ ಅವಿಸ್ಮರಣೀಯ ದಿನ. ನಮ್ಮ ಬಹುದಿನಗಳ ಕನಸಾಗಿದ್ದ ನೂತನ ದೇವಾಲಯವು ಆ ದಯಾಮಯ ದೇವನ ಕೊಡುಗೆಯಾಗಿ ನಮಗೆ ಇಂದು ದೊರೆತಿದೆ. ಕರುಣಾಸಾಗರ ದೇವರಿಗೆ ಮನದಾಳದ ಮಧುರ ಭಾವನೆಗಳೊಂದಿಗೆ ಧನ್ಯವಾದ ಸಲ್ಲಿಸೋಣ. ಈಗ ಮೊದಲಿಗೆ ನಮ್ಮೊಂದಿಗಿರುವ ಅತಿಥಿಗಳಾದ ಪರಮ ಪೂಜ್ಯ ಡಾಕ್ಟರ್ ತುಮಿಂಗ್ ಡಯಸ್ ಅವರು ನಾಮಫಲಕ ಅನಾವರಣಗೊಳಿಸುವುದರ ಮೂಲಕ ಹಾಗೂ ಧರ್ಮಾಧ್ಯಕ್ಷರಾಗಿರುವಂತಹ ಪರಮ ಪೂಜ್ಯ ಫ್ರಾನ್ಸಿಸ್ ಅವರವರು ರಿಬನ್ ಕತ್ತರಿಸುವ ಮೂಲಕ ನೂತನ ದೇವಾಲಯವನ್ನು ಉದ್ಘಾಟಿಸಲಿದ್ದಾರೆ. ನಾವೆಲ್ಲರೂ ಚಪ್ಪಾಳೆಯ ಮೂಲಕ ದೇವರಿಗೆ ಕೃತಜ್ಞತೆ ವಂದನೆಗಳನ್ನು ಸಲ್ಲಿಸುತ್ತೇವೆ.
ಪ್ರಾರ್ಥನಾಲಯ ಸರ್ವರಿಗೂ ಪ್ರಾರ್ಥನಾಲಯ ಎಂದು ನುಡಿದ ಯೇಸುವೆ ನಿಮ್ಮ ಆಲಯದಿ ಕೃಪೆ ನೀಡಿರಿ ಎಂದು ನುಡಿದ ಯೇಸುವೆ ನಿಮ್ಮ ಆಲಯದಿ ಕೃಪೆ ನೀಡಿ ಪ್ರಭುವೇನ ಬಂದಿರುವೆ ನಿನ್ನಯಾಲಯಕ್ಕೆ ಕರ ಮುಗಿದು ಯಾಚಿಸುವೆ ನನ್ನ ದೀನ ಕೋರಿಕೆ ಹರಸೋ ದೇವಾ ವರದಾತನೆ ವರ ನೀಡು ನಮ್ಮ ಬಾಳಿಗೆ ಹರಸೋ ದೇವಾ ವರದಾತನೆ ವರ ನೀಡು ನಮ್ಮ ಬಾಳಿಗೆ ವಿಶ್ವಾಸವಿಟ್ಟು ಬೇಡಿದರೆ ಈಗಲೇ ಪ್ರತಿಫಲ ಪಡೆಯುವಿರಿ ವಿಶ್ವಾಸವಿಟ್ಟು ಬೇಡಿದರೆ ಈಗಲೇ ಪ್ರತಿಫಲ ಪಡೆಯುವಿರಿ ಎಂದು ವಾಗ್ದಾನಿಸಿದ ಯೇಸುವೆ ನಿಮ್ಮ ಆಲಯದಿ ಕೃಪೆ ನೀಡಿರಿ ಎಂದು ವಾಗ್ದಾನಿಸಿದ ಯೇಸುವೆ ನಿಮ್ಮ ಆಲಯದಿ ಕೃಪೆ ನೀಡಿರಿ ಪ್ರಭುವೇನ ಬಂದಿರುವೆ ನಿನ್ನಯಾಲಯಕ್ಕೆ ಕರ ಮುಗಿದು ಯಾಚಿಸುವೆ ನನ್ನ ದೀನ ಕೋರಿಕೆ ಪ್ರಭುವೇನ ಬಂದಿರುವೆ ನಿನ್ನಯಾಲಯಕ್ಕೆ ಕರ ಮುಗಿದು ಯಾಚಿಸುವೆ ನನ್ನ ದೀನ ಕೋರಿಕೆ ಹರಸೋ ದೇವಾ ವರದಾತನೆ ವರ ನೀಡು ನಮ್ಮ ಬಾಳಿಗೆ ಹರಸೋ ದೇವಾ ವರದಾತನೆ ವರ ನೀಡು ನಮ್ಮ ಬಾಳಿಗೆ. ಪ್ರಿಯರೇ, ಇದು ದೇವಾಲಯ. ದಯಮಾಡಿ ನಿಮ್ಮ ಮೊಬೈಲ್ ಫೋನ್ಗಳನ್ನು ಸೈಲೆಂಟ್ ಮೋಡ್ ಅಥವಾ ಸ್ವಿಚ್ ಆಫ್ ಮಾಡುವುದು. ಎಲ್ಲರೂ ಭಕ್ತಿ ಭಾವದಿಂದ ಬಲಿಪೂಜೆಯಲ್ಲಿ ಭಾಗವಹಿಸುವುದು. ಇಂದು ಒಟ್ಟು 20 ಪೂಜಾ ಉದ್ದೇಶಗಳಿವೆ. ಈ ಎಲ್ಲ ಉದ್ದೇಶಗಳಿಗಾಗಿ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ. ಪ್ರಿಯರೇ, ದಯಮಾಡಿ ಎದ್ದು ನಿಲ್ಲೋಣ. ಇಂದು ನಮ್ಮ ಧರ್ಮ ಕೇಂದ್ರದ ಚರಿತ್ರೆಯಲ್ಲಿ ಒಂದು ಹೊಸ ಅಧ್ಯಾಯ ಪ್ರಾರಂಭವಾಗಿದೆ. ಈ ನೂತನ ದೇವಾಲಯದಲ್ಲಿ ನೆರೆದಿರುವ ನಾವೆಲ್ಲರೂ ನವ ವ್ಯಕ್ತಿಗಳಾಗಲು ಕರೆಯಲ್ಪಟ್ಟಿದ್ದೇವೆ. ನೀರು ಪ್ರಭು ಕ್ರಿಸ್ತರಲ್ಲಿ ನಮಗೆ ಲಭಿಸುವ ಹೊಸ ಜೀವದ ಸಂಕೇತ. ಈಗ ಧರ್ಮಾಧ್ಯಕ್ಷರು ಈ ನೀರನ್ನು ಪವಿತ್ರೀಕರಿಸುವರು. ತದನಂತರ
ದೇವಾಲಯವನ್ನು ಮತ್ತು ಭಕ್ತಾದಿಗಳನ್ನು ಪವಿತ್ರೀಕರಿಸಿ ತೀರ್ಥದಿಂದ ಪ್ರೋಕ್ಷಿಸುವರು. ಪ್ರಭು ಕ್ರಿಸ್ತರಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ದೇವಾಲಯದ ಸಮರ್ಪಣೆಯ ಪವಿತ್ರ ವಿಧಿಯನ್ನು ನೆರವೇರಿಸುವ ಈ ಶುಭ ಸಮಯದಲ್ಲಿ ಪ್ರಭು ದೇವರು ಈ ನೀರನ್ನು ಆಶೀರ್ವದಿಸಲೆಂದು ಪ್ರಾರ್ಥಿಸೋಣ. ಈ ನೀರು ನಮ್ಮ ಪಶ್ಚಾತ್ತಾಪದ ಗುರುತು, ನಮ್ಮ ದೀಕ್ಷಾಸ್ನಾನದ ಸಂಕೇತವು ಮತ್ತು ಈ ಬಲಿಪೀಠವನ್ನು ದೇಗುಲವನ್ನು ಪಾವನಗೊಳಿಸುವ ಚಿಹ್ನೆಯೂ ಆಗಿದೆ. ನಾವು ಪಡೆದಿರುವ ಪವಿತ್ರಾತ್ಮರಿಗೆ ನಮ್ಮ ಹೃನ್ಮನಗಳನ್ನು ತೆರೆಯಲು, ಧರ್ಮಸಭೆಯ ಪ್ರಾಮಾಣಿಕ ಸದಸ್ಯರಾಗಿ ಬಾಳಲು ದೇವರ ಕೃಪಾವರವು ನಮಗೆ ನೆರವಾಗಲಿ. ಪ್ರಾರ್ಥಿಸೋಣ. ದಯಾಮಯ ದೇವರೇ, ನೀವು ಅನಂತ ಜೀವದ ಜ್ಯೋತಿಯೆಡೆಗೆ ಸಕಲ ಜೀವಗಳನ್ನು ಕರೆಯುತ್ತೀರಿ. ಕ್ರಿಸ್ತರಿಂದ ನಾವು ದೂರ ಸರಿದಾಗಲೆಲ್ಲ ತಮ್ಮ ಅಪಾರ ಪ್ರೀತಿಯಿಂದ ನಮ್ಮನ್ನು ಅವರೆಡೆಗೆ ಮರಳಿ ಬರಮಾಡುತ್ತೀರಿ. ಪವಿತ್ರೀಕರಿಸಲ್ಪಟ್ಟ ನೀರಿನಿಂದ ದೀಕ್ಷಾಸ್ನಾನ ಪಡೆದ ಪಾಪಿಗಳು ಕ್ರಿಸ್ತರೊಂದಿಗೆ ಮೃತಪಟ್ಟು ಅವರ ದೇಹದ ಅಂಗಾಂಗಗಳಾಗಿ ಮಾರ್ಪಟ್ಟು ಅವರ ಅನಂತ ಒಡಂಬಡಿಕೆಗೆ ಬಾಧ್ಯಸ್ಥರಾಗುವ ದಯಾ ಸಂಪತ್ತು ನೀವು ಸ್ಥಾಪಿಸಿದ್ದೀರಿ. ಈ ನೀರನ್ನು ಆಶೀರ್ವದಿಸಿ ಪವಿತ್ರೀಕರಿಸಿ ನಮ್ಮ ಮೇಲೂ ಮತ್ತು ಈ ಆಲಯದ ಎಲ್ಲೆಡೆಯಲ್ಲಿಯೂ ಪ್ರೋಕ್ಷಿಸಲಾಗುವ ಇದು ನಮ್ಮನ್ನು ಕ್ರಿಸ್ತರೊಡನೆ ಒಂದಾಗಿಸಿ ಪವಿತ್ರಾತ್ಮರ ಆಲಯಗಳನ್ನಾಗಿ ಪರಿವರ್ತಿಸಿದ ದೀಕ್ಷಾಸ್ನಾನದ ನೀರಿನ ಚಿಹ್ನೆಯಾಗಲಿ. ಇಂದು ಮುಂದೆಯೂ ಈ ಆಲಯದಲ್ಲಿ ಒಂದಾಗಿ ನೆರೆದು ನಿಮ್ಮ ಪವಿತ್ರ ರಹಸ್ಯಗಳನ್ನು ಆಚರಿಸುವ ಭಕ್ತಾದಿಗಳೆಲ್ಲರೂ ಒಂದು ದಿನ ನಿಮ್ಮ ಅನಂತ ಶಾಂತಿಯ ನಿವಾಸದಲ್ಲಿ ಒಂದಾಗಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್. ದೇವ ಮಂದಿರ ಆಶೀರ್ವದಿಸುವ ಮುನ್ನ ಧರ್ಮಾಧ್ಯಕ್ಷರು ದಯಾಮಯ ದೇವರಲ್ಲಿ ಪ್ರಾರ್ಥಿಸುತ್ತಾರೆ. ತಂದೆಯಾದ ದೇವರೇ, ಭೂಲೋಕ ಸ್ವರ್ಗಲೋಕಗಳ ಸೃಷ್ಟಿಕರ್ತನೆ, ಸ್ವರ್ಗಲೋಕಗಳು ತಮ್ಮನ್ನು ಆವರಿಸಿಕೊಳ್ಳಲಾಗದ ಮಾನವ ಕೈಗಳಿಂದ ನಿರ್ಮಿತವಾದ ಭವ್ಯ ಕಟ್ಟಡದಲ್ಲಿ ಮನುಷ್ಯರ ನಡುವೆ ಜೀವಿಸಲು ಆಯ್ಕೆ ಮಾಡಿಕೊಂಡಿರಿ. ನಿಮ್ಮ ಪುತ್ರನನ್ನು ದೇವಾಲಯದಲ್ಲಿ ಕಾಣಿಕೆಯಾಗಿ ಅರ್ಪಿಸುವುದರ ಗೌರವಾರ್ಥವಾಗಿ ಈ ದೇವಮಂದಿರವನ್ನು ಆಶೀರ್ವದಿಸಿ ಇಲ್ಲಿ ಪ್ರಾರ್ಥನೆಗೆ ಬರುತ್ತಿರುವ ಎಲ್ಲ ಭಕ್ತಾದಿಗಳನ್ನು ಆಶೀರ್ವದಿಸಿರಿ. ದುಷ್ಟ ಶಕ್ತಿಗಳ ದಾಳಿಯಿಂದ ಸಂರಕ್ಷಿಸಿರಿ. ಪವಿತ್ರಾತ್ಮರು ಇದನ್ನು ಪವಿತ್ರೀಕರಿಸಲಿ. ತಮ್ಮ ಪುತ್ರ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಾವೆಲ್ಲರೂ ಎದ್ದು ನಿಂತುಕೊಂಡೇ ಮಾಡಿರೆಲ್ಲ ಪ್ರಭುವಿಗೆ ಗೀತೆಯನ್ನ ಹಾಡೋಣ. सर्वांडाराच्या जरीता संतोषा तुम्ही उदागू ओढतील्या. सर्वांडाराच्या जरीता संतोषा तुम्ही उदागू ओढतील्या. संतोषा तुम्ही उदागू ओढतील्या. चालू मोजो उल्हास दिवशी सासरी गोदा तू मोठलो ताजा संतोष करी. सर्वताराच्या जरीता संतोषा तुम्ही उदागू ओढतील्या. सगळ्या
zăritam Santosam तुम्ही उदाक ओरतिल्या सर्वंदाराच्या zăritam Santosam तुम्ही उदाक ओरतिल्या मुझे तरण पाकित हाताची कच्चा घरी दिये सोना दौलत मुझे हाती सोडवंदाराच्या zăritam Santosam तुम्ही उदाक ओरतिल्या उल्लास दुःखी सासरी गुणात तू मोडतो काळजात संतोष भरी बलवंत्रक्ष चालू मोजो उल्लास दुःखी सासरी गुणात तू मोडतो काळजात संतोष भरी सर्वंदाराच्या zăritam Santosam तुम्ही उदाक ओरतिल्या सर्वंदाराच्या zăritam Santosam तुम्ही उदाक ओरतिल्या विकासया धन्यदेवा नावाडू नावाची सगळ्या गावात गाया कीर्तन ताची मोहिमेची विकासया धन्यदेवा नावाडू नावाची सगळ्या गावात गाया कीर्तन ताची मोहिमेची सर्वंदाराच्या zăritam Santosam तुम्ही उदाक ओरतिल्या सर्वंदाराच्या zăritam Santosam तुम्ही उदाक ओरतिल्या सर्वंदाराच्या zăritam Santosam तुम्ही उदाक ओरतिल्या ದಯಾಮಯ ದೇವರು ಈ ಪ್ರಾರ್ಥನಾಲಯದಲ್ಲಿ ನೆಲೆಸಲಿ. ಪ್ರಭುವಿನ ಪ್ರಸನ್ನತೆಯ ಪ್ರಜೆಗಳಾದ ನಮ್ಮನ್ನು ಪವಿತ್ರಾತ್ಮರ ಕೃಪಾವರಗಳು ಪಾವನಗೊಳಿಸಲಿ. ಆಮೆನ್. ಶಿಲುಬೆ ಪ್ರಭು ಕ್ರಿಸ್ತರ ಯಾತನೆ, ಮರಣ ಮತ್ತು ವಿಜಯದ ಪ್ರತೀಕ. ನಮ್ಮ ರಕ್ಷಣೆಯ ಸಂಕೇತವಾಗಿರುವ ಶಿಲುಬೆಯನ್ನು ಧರ್ಮಾಧ್ಯಕ್ಷರು ಈಗ ಪವಿತ್ರೀಕರಿಸಲಿದ್ದಾರೆ. ಶಿಲುಬೆ ನಿನ್ನ ಮಾರ್ಗ ಮುಂದೆ ನಡೆಯುವಾಗ ಶಿಲುಬೆ ಈಗ ನಾವು ಆಶೀರ್ವದಿಸಲಿದ್ದೇವೆ. ದಯಾಮಯ ದೇವರೇ, ಈ ಶಿಲುಬೆಯನ್ನು ಆಶೀರ್ವದಿಸಬೇಕೆಂದು ಭಿನ್ನವಿಸುತ್ತೇವೆ. ಇದು ಮನುಕುಲದ ರಕ್ಷಣೆಗೆ ನೆರವಾಗಲಿ ಮತ್ತು ವಿಶ್ವಾಸ ಹಾಗೂ ಸತ್ಕಾರ್ಯಗಳಿಗೆ ಸ್ಫೂರ್ತಿದಾಯಕವೂ ಆಗಿದ್ದು ಆತ್ಮಗಳ ರಕ್ಷಣೆಯ ಸಾಧನವಾಗುವಂತೆ ಮಾಡಿರಿ. ದುಷ್ಟ ಶಕ್ತಿ ಮತ್ತು ಲೌಕಿಕ ಶೋಧನೆಗಳನ್ನು ಜಯಿಸುವುದಕ್ಕೆ ಈ ಶಿಲುಬೆಯು ನಮಗೆ ನೆರವಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಶಿಲುಬೆ ನಿನ್ನ ಮಾರ್ಗ ಮುಂದೆ ನಡೆಯುವಾಗ ಹಿಂದೆ ನೋಡದಿರು. ಯೇಸುವೇ
ಜೀವದಾತ ಶಿಲುಬೆಯೇ ನಿನ್ನ ಮಾರ್ಗ ಮುಂದೆ ನಡೆಯುವಾಗ ಹಿಂದೆ ನೋಡದಿರು ಯೇಸುವೇ ಜೀವದಾತ ಶಿಲುಬೆಯೇ ನಿನ್ನ ಮಾರ್ಗ. ಈಗ ಮಹೋನ್ನತ ಗೀತೆಯನ್ನು ಹಾಡಿ ದೇವರಿಗೆ ಸ್ತುತಿಯನ್ನು ಸಲ್ಲಿಸೋಣ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ 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 ಭೂಲೋಕದಲ್ಲಿ ಸುಮನಸ್ಕರಿಗೆ ಶಾಂತಿ 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 ಭೂಲೋಕದಲ್ಲಿ ಸುಮನಸ್ಕರಿಗೆ ಶಾಂತಿ 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 ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ 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 ಭೂಲೋಕದಲ್ಲಿ ಸುಮನಸ್ಕರಿಗೆ ಶಾಂತಿ 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 ಭೂಲೋಕದಲ್ಲಿ ಸುಮನಸ್ಕರಿಗೆ ಶಾಂತಿ 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 ಪ್ರಭುದೇವರೇ ಸ್ವರ್ಗದ ರಾಜರೇ ಸರ್ವಶಕ್ತ ದೇವ ಪಿತನೇ ನಾವು ನಿಮ್ಮನ್ನು ಸ್ತುತಿಸುತ್ತೇವೆ ಭಜಿಸುತ್ತೇವೆ ಆರಾಧಿಸುತ್ತೇವೆ ಮಹಿಮೆ ಪಡಿಸುತ್ತೇವೆ ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ 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 ಭೂಲೋಕದಲ್ಲಿ ಸುಮನಸ್ಕರಿಗೆ ಶಾಂತಿ 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 ಭೂಲೋಕದಲ್ಲಿ ಸುಮನಸ್ಕರಿಗೆ ಶಾಂತಿ 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 ಪ್ರಭು ಯೇಸು ಕ್ರಿಸ್ತರೇ ಏಕೈಕ ಪುತ್ರರೇ ದೇವರೇ ದೇವರ ಕುರಿ ಮರಿಯೇ ಪಿತನ ಪುತ್ರರೇ ಲೋಕದ ಪಾಪಗಳನ್ನು ಪರಿಹರಿಸುವವರೇ ನಮಗೆ ದಯೆ ತೋರಿ ಲೋಕದ ಪಾಪಗಳನ್ನು ಪರಿಹರಿಸುವವರೇ ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ 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 ಭೂಲೋಕದಲ್ಲಿ ಸುಮನಸ್ಕರಿಗೆ ಶಾಂತಿ 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 ಭೂಲೋಕದಲ್ಲಿ ಸುಮನಸ್ಕರಿಗೆ ಶಾಂತಿ 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 ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ ನಮಗೆ ದಯೆ ತೋರಿ ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು ನೀವೊಬ್ಬರೇ ಪ್ರಭು ನೀವೊಬ್ಬರೇ ಮಹೋನ್ನತರು ಯೇಸು ಕ್ರಿಸ್ತರೇ ಪವಿತ್ರಾತ್ಮರೊಡನೆ ದೇವ ಪಿತನ ಮಹಿಮೆಯಲ್ಲಿ ಇರುವವರು ನೀವು. ಆಮೆನ್ ಆಮೆನ್ ಆಮೆನ್. ಪ್ರಾರ್ಥಿಸೋಣ.
ಸರ್ವಶಕ್ತ ಸದಾ ಜೀವಿಸುವ ದೇವರೇ, ಈ ಸ್ಥಳದ ಮೇಲೆ ನಿಮ್ಮ ಕೃಪಾವರಗಳನ್ನು ಸುರಿಸಿರಿ. ನಿಮಗೆ ಮೊರೆ ಇಡುವವರೆಲ್ಲರಿಗೆ ನಿಮ್ಮ ನೆರವಿನ ಕೊಡುಗೆಯನ್ನು ದಯಪಾಲಿಸಿರಿ. ಹೀಗೆ ನಿಮ್ಮ ವಾಕ್ಯದ ಹಾಗೂ ಸಂಸ್ಕಾರಗಳ ಶಕ್ತಿಯು ಈ ದೇವಾಲಯದಲ್ಲಿ ಎಲ್ಲ ವಿಶ್ವಾಸಿಗಳ ಹೃದಯಗಳನ್ನು ದೃಢಪಡಿಸಲಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದೇವರ ವಾಕ್ಯ ನಮ್ಮ ಬಾಳಿಗೆ ದಾರಿದೀಪ. ದೇವವಾಕ್ಯವನ್ನು ಸಾರುವ ವಾಚನ ಪೀಠವನ್ನು ಈಗ ಆಶೀರ್ವದಿಸಲಾಗುವುದು. ದಯವಿಟ್ಟು ಎಲ್ಲರೂ ನಿಂತುಕೊಳ್ಳಿ. ಪ್ರಭು ಕ್ರಿಸ್ತರ ಪರಮ ರಹಸ್ಯಗಳನ್ನು, ರಕ್ಷಣೆಯನ್ನು ಗೈಯುವ ದೇವರ ವಾಕ್ಯವನ್ನು ಈ ಪವಿತ್ರ ಆಲಯದಲ್ಲಿ ಭಕ್ತರು ಆಲಿಸಲಿ. ಆಮೆನ್. ಈಗ ಪವಿತ್ರ ಗ್ರಂಥವನ್ನು ಮೆರವಣಿಗೆಯಲ್ಲಿ ತಂದು ಧರ್ಮಾಧ್ಯಕ್ಷರಿಗೆ ಹಸ್ತಾಂತರಿಸಲಾಗುವುದು. ಧರ್ಮಾಧ್ಯಕ್ಷರು ಪವಿತ್ರ ಗ್ರಂಥವನ್ನು ವಾಚನ ಪೀಠದ ಮೇಲೆ ಪ್ರತಿಷ್ಠಾಪಿಸುವರು. ನಾವೆಲ್ಲರೂ ಎದ್ದು ನಿಂತು ದೇವರ ವಾಕ್ಯದ ಗೀತೆಯನ್ನು ಹಾಡುವುದು. सोम्या तुझे उतर जीविता जीविता वाटमोची उस्वाडता दैविता बाळता सदा बाळता जीवित मोचे सुफळगता. सोम्या तुझे उतर जीविता जीविता वाटमोची उस्वाडता दैविता बाळता सदा बाळता जीवित मोचे सुफळगता. उलय सोम्या उलय ऐकता साको तुझो सलय म्हाका सलय जावना सयस्रो मुजो. उलय सोम्या उलय ऐकता साको तुझो सलय म्हाका सलय जावना सयस्रो मुजो. सोम्या तुझे उतर जीविता जर अग्निता मोची ताबशिक कुत्ते जती तुझे तै पावस हादर म्हाका सांभाळव. तुझे उतर जीविता जर अग्निता मोची ताबशिक कुर्ते जती तुझी तै पावस हादर म्हाका सांभाळव. उलय सोम्या उलय ऐकता साको तुझो
ಈಗ ನಾವೆಲ್ಲರೂ ಕುಳಿತುಕೊಂಡು ಭಕ್ತಿಯಿಂದ ದೇವರ ವಾಕ್ಯವನ್ನು ಆಲಿಸೋಣ. ಇಂದಿನ ಮೊದಲನೆಯ ವಾಚನದಲ್ಲಿ ಎಜೇಕಿಯೇಲ ಪ್ರವಾದಿಯು ದೇವಾಲಯದಿಂದ ಜೀವ ನೀಡುವ ನೀರಿನ ಚಿಲುಮೆಯು ಹರಿಯುವುದನ್ನು ಹಾಗೂ ಅದೇ ದೇವಾಲಯದಲ್ಲಿ ಜೀವ ನೀಡುವಂತ ದೇವರ ಅದ್ಭುತ ಶಕ್ತಿ ಅಡಗಿದೆ ಎಂದು ಹೇಳುವುದರ ಮೂಲಕ ದೇವಾಲಯದ ಮಹತ್ವದ ಬಗ್ಗೆ ತಿಳಿಸುವ ವಾಚನವನ್ನು ಭಕ್ತಿಯಿಂದ ಆಲಿಸೋಣ. ಆ ಪುರುಷ ನನ್ನನ್ನು ದೇವಸ್ಥಾನದ ಬಾಗಿಲಿಗೆ ಪುನಃ ಕರೆದು ತಂದನು. ಇಗೋ, ದೇವಸ್ಥಾನದ ಹೊಸ್ತಿಲ ಕೆಳಗಿನಿಂದ ನೀರು ಹೊರಟು ಪೂರ್ವದ ಕಡೆಗೆ ಹರಿಯುತ್ತಿತ್ತು. ಆ ನೀರು ದೇವಸ್ಥಾನದ ಬಲಗಡೆ ಕೆಳಗಿನಿಂದ ಹೊರಟು ಬಲಿಪೀಠದ ದಕ್ಷಿಣದಲ್ಲಿ ಹರಿಯುತ್ತಿತ್ತು. ಆಗ ಅವನು ನನ್ನನ್ನು ಉತ್ತರ ಹೆಬ್ಬಾಗಿಲಿನಿಂದ ದೇವಾಲಯದ ಹೊರಗಿನ ಮಾರ್ಗವಾಗಿ ಸುತ್ತಿಸಿಕೊಂಡು ಪೂರ್ವದ ಹೆಬ್ಬಾಗಿಲಿಗೆ ಕರೆದು ತಂದನು. ಅಲ್ಲಿ ನೋಡಲು ಅದರ ಬಲಗಡೆ ಮೆಲ್ಲನೆ ಹರಿಯುವ ನೀರು ಕಾಣಿಸಿತು. ಆಗ ಅವನು ನನಗೆ ಹೀಗೆ ಹೇಳಿದನು, ಈ ಪ್ರವಾಹ ಪೂರ್ವ ಪ್ರಾಂತ್ಯಕ್ಕೆ ಹೊರಟು ಅರಬಾ ಎಂಬ ಕಣಿವೆಗೆ ಬೀಳಿದು ಲವಣ ಸಮುದ್ರದ ಕಡೆಗೆ ಹರಿಯುವುದು. ದೇವಸ್ಥಾನದಿಂದ ಹೊರಟ ಪ್ರವಾಹವು ಲವಣ ಸಮುದ್ರಕ್ಕೆ ಸೇರಲು ಅದರ ನೀರು ಸಿಹಿಯಾಗುವುದು. ಈ ತೊರೆ ಎಲ್ಲೆಲ್ಲಿ ಹರಿಯುತ್ತದೋ ಅಲ್ಲಲ್ಲಿ ಗುಂಪು ಗುಂಪಾಗಿ ಚಲಿಸುವ ಸಕಲ ವಿಧ ಜಲಜಂತುಗಳು ಬದುಕಿ ಬಾಳುವುವು. ಮೀನುಗಳು ತಂಡೋಪತಂಡವಾಗಿರುವುವು. ಈ ನೀರು ಸಮುದ್ರಕ್ಕೆ ಬೀಳಲು ಆ ನೀರು ಸಿಹಿಯಾಗುವುದು. ಈ ತೊರೆ ಎಲ್ಲೆಲ್ಲಿ ಹರಿದರೂ ಅಲ್ಲಲ್ಲಿ ಜೀವ ಉಂಟಾಗುವುದು. ತೊರೆಯ ಎರಡೂ ದಡದಲ್ಲಿಯೂ ಸಕಲ ಫಲ ವೃಕ್ಷಗಳು ಬೆಳೆಯುವು. ಅವುಗಳ ಎಲೆ ಬಾಡದು, ಹಣ್ಣು ತೀರದು. ತೊರೆಯ ನೀರು ಪವಿತ್ರಾಲಯದೊಳಗಿಂದ ಹೊರಟು ಬರುವ ಕಾರಣ ಅವು ತಿಂಗಳಲ್ಲಿಯೂ ಹೊಸ ಹೊಸ ಫಲವನ್ನು ಕೊಡುತ್ತಲಿರುವುವು. ಅವುಗಳ ಹಣ್ಣು ಆಹಾರಕ್ಕೂ ಸೊಪ್ಪು ಔಷಧಕ್ಕೂ ಅನುಕೂಲಿಸುವುವು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಭುವಿನಾಲಯಕ್ಕೆ ಹೋಗೋಣ ಬಾಯೆಂದಾಗ ಆಯಿತೆನಗೆ ಆನಂದ. ಜನರನ್ನ ಕರೆದಾಗ ಪ್ರಭುವಿನ ಆಲಯಕ್ಕೆ ಹೋಗೋಣ ಬಾಯೆಂದಾಗ ಆಯಿತೆನಗೆ ಆನಂದ. ಜನರನ್ನ ಕರೆದಾಗ ಪ್ರಭುವಿನಾಲಯಕ್ಕೆ ಹೋಗೋಣ ಬಾಯೆಂದಾಗ
ಕರೆದಾಗ ಪ್ರಭುವಿನ ಆಲಯಕ್ಕೆ ಹೋಗೋಣ ಬಾಯೆಂದಾಗ ಆಯಿತೆನಗೆ ಆನಂದ ಜನರೆನ್ನ ಕರೆದಾಗ ಜನರೆನ್ನ ಕರೆದಾಗ ಪ್ರಭುವಿನಾಲಯಕ್ಕೆ ಹೋಗೋಣ ಬಾಯೆಂದಾಗ ಆಯಿತೆನಗೆ ಆನಂದ ಜನರೆನ್ನ ಕರೆದಾಗ ನಮ್ಮ ಕಾಲುಗಳು ಜೆರುಸಲೇಮೇ ತಲುಪಿವೆ ನಿನ್ನ ಪುರದ್ವಾರಗಳನೆ ಪ್ರಭುವಿನ ಆಲಯಕ್ಕೆ ಹೋಗೋಣ ಬಾಯೆಂದಾಗ ಆಯಿತೆನಗೆ ಆನಂದ ಜನರೆನ್ನ ಕರೆದಾಗ ಜನರೆನ್ನ ಕರೆದಾಗ ಮಾಡುವರಲ್ಲಿಯೇ ಪ್ರಭುವಿನ ನಾಮ ಕೀರ್ತನೆ ಪಾಲಿಪರಿಂತು ಇಸ್ರಾಯೇಲರಿಗೆ ವಿಧಿಸಿದಾಜ್ಞೆ ಸ್ಥಾಪಿತವಾಗಿವೆ ಇಲ್ಲಿ ನ್ಯಾಯಪೀಠಗಳು ದಾವೀದನ ಮನೆತನದವರ ಸಿಂಹಾಸನಗಳು ಪ್ರಭುವಿನ ಆಲಯಕ್ಕೆ ಹೋಗೋಣ ಬಾಯೆಂದಾಗ ಆಯಿತೆನಗೆ ಆನಂದ ಜನರೆನ್ನ ಕರೆದಾಗ ಜನರೆನ್ನ ಕರೆದಾಗ ನನ್ನ ಬಂಧು ಬಳಗದವರ ನಿಮಿತ್ತ ನಿನಗೆ ಶುಭವಿರಲಿ ಎಂಬುದು ನನ್ನ ಮತ ನಮ್ಮ ಸ್ವಾಮಿ ದೇವರ ಮಂದಿರದ ನಿಮಿತ್ತ ಹರಸುವೆ ನಿನ್ನ ಸುಕ್ಷೇಮವನು ಹಾರೈಸುತ್ತ ಪ್ರಭುವಿನ ಆಲಯಕ್ಕೆ ಹೋಗೋಣ ಬಾಯೆಂದಾಗ ಆಯಿತೆನಗೆ ಆನಂದ ಜನರೆನ್ನ ಕರೆದಾಗ ಜನರೆನ್ನ ಕರೆದಾಗ ಪ್ರಭುವಿನ ಆಲಯಕ್ಕೆ ಹೋಗೋಣ ಬಾಯೆಂದಾಗ ಆಯಿತೆನಗೆ ಆನಂದ ಜನರೆನ್ನ ಕರೆದಾಗ ಜನರೆನ್ನ ಕರೆದಾಗ ಇಂದಿನ ಎರಡನೇ ವಾಚನದಲ್ಲಿ ಸಂತ ಪೌಲರು, ನೀವು ದೇವರ ಆಲಯವಾಗಿದ್ದೀರಿ, ಆದುದರಿಂದ ಈ ಆಲಯವನ್ನು ನಾಶಪಡಿಸಲು ನಿಮಗೆ ಯಾವುದೇ ಹಕ್ಕಿಲ್ಲ.
ಏಕೆಂದರೆ ಕ್ರಿಸ್ತರೇ ಈ ಆಲಯದ ಆಸ್ತಿಭಾರವಾಗಿದ್ದಾರೆ ಹಾಗೂ ಪವಿತ್ರಾತ್ಮರು ಈ ಆಲಯವನ್ನು ನಡೆಸುತ್ತಿದ್ದಾರೆ ಎಂಬ ಮಾತುಗಳ ಮೂಲಕ ನಮ್ಮ ದೇಹವನ್ನು ದೇವಾಲಯಕ್ಕೆ ಹೋಲಿಸುವ ವಾಚನವನ್ನೀಗ ಭಕ್ತಿಯಿಂದ ಆಲಿಸೋಣ. ಸಂತ ಪೌಲನು ಕೊರಿಂಥಿಯರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ. ಸಹೋದರರೇ, ನಾವು ದೇವರ ಸಹಕಾರ್ಮಿಕರು. ನೀವು ದೇವರೇ ಸಾಗುವಳಿ ಮಾಡುವ ಹೊಲ, ಅವರೇ ನಿರ್ಮಿಸುತ್ತಿರುವ ಮಂದಿರ. ದೇವರು ನನಗಿತ್ತ ಕೃಪಾವರಗಳಿಗೆ ಅನುಸಾರವಾಗಿ ನಾನು ಚತುರ ಶಿಲ್ಪಿಯಂತೆ ಅಸ್ತಿವಾರ ಹಾಕಿದೆ, ಇನ್ನೊಬ್ಬನು ಅದರ ಮೇಲೆ ಕಟ್ಟುತ್ತಿದ್ದಾನೆ. ಆದರೆ ಕಟ್ಟುವ ಪ್ರತಿಯೊಬ್ಬನು ತಾನು ಹೇಗೆ ಕಟ್ಟುತ್ತಿದ್ದಾನೆ ಎಂಬುದರ ಬಗ್ಗೆ ಎಚ್ಚರದಿಂದಿರಲಿ. ಈಗಾಗಲೇ ಅಸ್ತಿವಾರ ಹಾಕಲಾಗಿದೆ, ಯೇಸುಕ್ರಿಸ್ತರೇ ಆ ಅಸ್ತಿವಾರ. ಇದಲ್ಲದೆ ಬೇರೆ ಅಸ್ತಿವಾರವನ್ನು ಯಾರು ಹಾಕಲಾಗದು. ನೀವು ದೇವರ ಆಲಯವಾಗಿದ್ದೀರಿ, ದೇವರ ಆತ್ಮವು ನಿಮ್ಮಲ್ಲಿ ವಾಸಿಸುತ್ತದೆಂದು ನಿಮಗೆ ಚೆನ್ನಾಗಿ ತಿಳಿದಿದೆ. ಯಾವನಾದರೂ ದೇವಾಲಯವನ್ನು ನಾಶ ಮಾಡಿದರೆ ದೇವರು ಅವನನ್ನು ನಾಶ ಮಾಡುತ್ತಾರೆ. ದೇವರ ಆಲಯವು ಪವಿತ್ರವಾದುದು, ನೀವೇ ಆ ಆಲಯ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ನನ್ನ ಆಲಯ ಸರ್ವಜನಾಂಗಗಳಿಗೆ ಪ್ರಾರ್ಥನಾಲಯ, ಪ್ರಾರ್ಥನಾಲಯ. ನನ್ನ ಆಲಯ ಸರ್ವಜನಾಂಗಗಳಿಗೆ ಪ್ರಾರ್ಥನಾಲಯ, ಪ್ರಾರ್ಥನಾ. Alleluia, 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 Alleluia. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ಯೋಹಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯಹೂದ್ಯರ ಪಾಸ್ಕ ಹಬ್ಬವು ಹತ್ತಿರವಾಗಿದ್ದು ಯೇಸು ಜೆರೂಸಲೇಮಿಗೆ ತೆರಳಿದರು. ಅಲ್ಲಿಯ ಮಹಾದೇವಾಲಯದಲ್ಲಿ ದನ, ಕುರಿ ಮತ್ತು ಪಾರಿವಾಳಗಳನ್ನು ಮಾರುವವರು ಮತ್ತು ನಾಣ್ಯ ವಿನಿಮಯ ಮಾಡುವವರು ವ್ಯಾಪಾರಕ್ಕೆ ಕುಳಿತಿದ್ದರು. ಅದನ್ನು ಕಂಡ ಯೇಸು ಹಗ್ಗವನ್ನು ಚಾವಟಿಯಂತೆ ಹೆಣೆದು ಅದರಿಂದ ಅವರನ್ನೆಲ್ಲ ದೇವಾಲಯದಿಂದ ಹೊರಗಟ್ಟಿದರು. ದನ ಕುರಿಗಳನ್ನು ಓಡಿಸಿದರು. ನಾಣ್ಯ ವಿನಿಮಯ ಮಾಡುವವರ ಮೇಜುಗಳನ್ನು ಕೆಡವಿ ಚಿಲ್ಲರೆ ಹಣವನ್ನು ಚೆಲ್ಲಿದರು.
ಪಾರಿವಾಳಗಳನ್ನು ಮಾರುತ್ತಿದ್ದವರಿಗೆ, ಇದನ್ನು ಇಲ್ಲಿಂದ ತೆಗೆದುಕೊಂಡು ಹೊರಡಿ, ನನ್ನ ಪಿತನ ಆಲಯವನ್ನು ಸಂತೆಯನ್ನಾಗಿ ಮಾಡಬೇಡಿ ಎಂದು ಹೇಳಿದರು. ನಿನ್ನ ಆಲಯದ ಮೇಲಿನ ಅಭಿಮಾನವು ನನ್ನನ್ನು ಬೆಂಕಿಯಂತೆ ದಹಿಸುತ್ತದೆ ಎಂಬ ಪವಿತ್ರ ಗ್ರಂಥದಲ್ಲೇ ಬರೆದಿರುವ ವಾಕ್ಯವು ಶಿಷ್ಯರಿಗೆ ಆಗ ನೆನಪಾಯಿತು. ಯಹೂದ್ಯರು ಇಷ್ಟೆಲ್ಲ ಮಾಡಲು ನಿನಗೆ ಅಧಿಕಾರವಿದೆ ಎಂದು ರುಜುವಾತುಪಡಿಸುವುದಕ್ಕೆ ಯಾವ ಪವಾಡವನ್ನು ಮಾಡಿ ತೋರಿಸಬಲ್ಲೆ ಎಂದು ಯೇಸುವನ್ನು ಪ್ರಶ್ನಿಸಿದರು. ಅದಕ್ಕೆ ಯೇಸು, ಈ ದೇವಾಲಯವನ್ನು ಕೆಡವಿಬಿಡಿ, 3 ದಿನದಲ್ಲಿ ಅದನ್ನು ಪುನಃ ಎಬ್ಬಿಸುವೆನು ಎಂದು ಉತ್ತರ ಕೊಟ್ಟರು. ಚಕಿತರಾದ ಯಹೂದ್ಯರು, ಈ ದೇವಾಲಯವನ್ನು ಕಟ್ಟಲು 46 ವರ್ಷಗಳು ಹಿಡಿದಿವೆ, ನೀನು 3 ದಿನಗಳಲ್ಲೇ ಅದನ್ನು ಎಬ್ಬಿಸಬಲ್ಲೆಯಾ ಎಂದು ಕೇಳಿದರು. ಯೇಸು ಹೇಳಿದ್ದು ತಮ್ಮ ದೇಹವೆಂಬ ದೇಗುಲವನ್ನು ಕುರಿತು. ಅವರು ಸತ್ತು ಪುನರುತ್ಥಾನ ಹೊಂದಿದ ಬಳಿಕ ಶಿಷ್ಯರು ಅವರ ಈ ಮಾತುಗಳನ್ನು ಸ್ಮರಿಸಿಕೊಂಡರು. ಪವಿತ್ರ ಗ್ರಂಥದಲ್ಲೂ ಯೇಸುವಿನ ಮಾತಿನಲ್ಲೂ ಅವರಿಗೆ ಆಗ ವಿಶ್ವಾಸ ಹುಟ್ಟಿತು. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಸ್ತುತಿ ಸಲ್ಲಲಿ. ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ ಮತ್ತು ನನ್ನ ಪ್ರಿಯ ಮಕ್ಕಳೇ, ಇಂದು ಆನಂದಪುರದ ಕ್ರೈಸ್ತ ಬಾಂಧವರಿಗೆ ಅವಿಸ್ಮರಣೀಯವಾದಂತಹ ದಿನ. ಸಂತ ಯೂದ ಇವರಿಗೆ ಸಮರ್ಪಿಸಲ್ಪಟ್ಟಂತಹ ನೂತನ ದೇವಾಲಯ ಈಗಾಗಲೇ ಉದ್ಘಾಟನೆಗೊಂಡಿದೆ. ಹಲವಾರು ವರ್ಷಗಳ ಕನಸು ನನಸಾದಂತಹ ದಿನ. ಧರ್ಮ ಕೇಂದ್ರದ ಗುರುಗಳು, ಧರ್ಮ ಭಗಿನಿಯರು ಮತ್ತು ಶ್ರೀ ಸಾಮಾನ್ಯರ ತ್ಯಾಗದ ಫಲವಾಗಿ ಹೀಗೂ ತಳೆದಿದೆ ಈ ದಿವ್ಯ ಭವ್ಯ ಮಂದಿರ. ಇದು ಕೇವಲ ಕಲ್ಲು ಮಣ್ಣಿನ ಕಟ್ಟಡವಲ್ಲ, ಇದು ಧರ್ಮ ಕೇಂದ್ರದ ಭಕ್ತಾದಿಗಳ ವಿಶ್ವಾಸದ ತಾಣ. ತಮ್ಮ ಕೋರಿಕೆ ಬೇಡಿಕೆಗಳನ್ನ ದೇವರಿಗೆ ಸಮರ್ಪಿಸಿ ದೇವರಿಂದ ಯಥೇಚ್ಛ ಕೃಪೆಯನ್ನು ಆಶೀರ್ವಾದವನ್ನ ಪಡೆಯುವಂತಹ ಸ್ಥಳ. ಸೃಷ್ಟಿಯ ಪ್ರಾರಂಭದಲ್ಲಿ ಆತ್ಮೀಯರೇ, ಅಂದರೆ ಪಾಪ ಕಾಲಿಡುವ ಮುಂಚೆ ದೇವರು ಮತ್ತು ಮನುಷ್ಯನ ಆ ಒಂದು ಸಂಬಂಧ ಅನ್ಯೋನ್ಯವಾಗಿತ್ತು. ಯಾವಾಗ ಏವ ಮತ್ತು ಆದಾಮ ಪಾಪವನ್ನು ಮಾಡಿದರೂ ಆ ಒಂದು ಇದ್ದಂತಹ ಅನ್ಯೋನ್ಯ ಸಂಬಂಧ ಕಡಿದು ಹೋಗುತ್ತದೆ. ದೇವರ ಪ್ರೀತಿಯಿಂದ ವಂಚಿತರಾದರು ಆ ಏವ ಮತ್ತು ಆದಾಮ. ಕಳೆದು ಹೋದಂತಹ ಸಂಬಂಧವನ್ನ ದೇವರು ಪುನಃ ಕಟ್ಟಲು ಪ್ರಯತ್ನವನ್ನ ಮಾಡುತ್ತಾರೆ. ಅಬ್ರಹಾಮನ ಆಯ್ಕೆ, ತದನಂತರ ಮೋಶೆಯನ್ನ ಆಯ್ಕೆ ಮಾಡಿ ಅವರ ಒಂದು ನಾಯಕತ್ವದಲ್ಲಿ ಈಜಿಪ್ಟಿನ ದಾಸ್ವತದಿಂದ ಬಿಡುಗಡೆ ಮಾಡಿದ ನಂತರ, ಕೆಂಪು ಸಮುದ್ರವನ್ನ ದಾಟಿದ ನಂತರ ಮೋಶೆ ದೇವರಿಗೊಂದು ಗುಡಾರವನ್ನ ಕಟ್ಟುತ್ತಾನೆ. ಕೀರ್ತನೆ 63:1, ದೇವ ನೀ ಎನ್ನ ದೇವ, ನಿನಗಾಗಿ ನಾನು ಕಾದಿರುವೆ. ನಿರ್ಜರ ಬರಭೂಮಿಯಲ್ಲಿ ನೀರಿಗಾಗಿ ಹಾತೊರೆಯುವಂತೆ ನಿನಗೋಸ್ಕರ ಎನ್ನ ತನು ಸೊರಗಿದೆ, ಮನ ಬಾಯಾರಿದೆ.
ಇದಾಗಿತ್ತು ಇಸ್ರೇಲ್ ಜನರ ಆ ಒಂದು ಭಾವನೆ. ದೇವರಲ್ಲಿ ಮೊರೆ ಹೋಗುತ್ತಾರೆ ಮತ್ತು ಮೋಶೆ ದೇವರಿಗೆ ಗುಡಾರವನ್ನ ಕಟ್ಟಿದ ನಂತರ ಅವರ ನಂಬಿಕೆಯಾಗಿತ್ತು, ದೇವರು ನಮ್ಮ ಮಧ್ಯೆ ಇದ್ದಾರೆ, ದೇವರ ಪ್ರಸನ್ನತೆ ನಮ್ಮ ಮಧ್ಯೆ ಇದೆ, ಆದ್ದರಿಂದ ನಾವು ಭಯಗೊಳ್ಳುವುದು ಬೇಡ, ಧೈರ್ಯದಿಂದ ಇರುತ್ತೇವೆ ಎಂಬುದನ್ನ ಅವರು ತಿಳಿದುಕೊಳ್ಳುತ್ತಾರೆ. ತದನಂತರ ಆತ್ಮೀಯರೇ, ಸೊಲೊಮೋನ್ ರಾಜ ಜೆರೂಸಲೇಮಿನಲ್ಲಿ ಸರ್ವೇಶ್ವರನಿಗೋಸ್ಕರ ದಿವ್ಯವಾದಂತಹ ಭವ್ಯವಾದಂತಹ ದೇವಾಲಯವನ್ನ, ಮಹಾ ದೇವಾಲಯವನ್ನ ಕಟ್ಟುತ್ತಾನೆ. ಅವರ ನಂಬಿಕೆಯಾಗಿತ್ತು, ದೇವರು ಆ ದೇವಾಲಯದಲ್ಲಿ ನೆಲೆಸುತ್ತಾರೆ. ಆದ್ದರಿಂದ ಅವರು ಪ್ರತಿ ಸಾರಿ ದೇವಾಲಯಕ್ಕೆ ಹೋದಾಗ ಆತ್ಮೇರೆ ಅವರು ದೇವರ ವಾಕ್ಯವನ್ನ ಪಠಿಸುತ್ತಾ ಇದ್ದರು, ಬಲಿ ಅರ್ಪಣೆಗಳನ್ನ ಅರ್ಪಿಸುತ್ತಾ ಇದ್ದರು, ಕಾಣಿಕೆಗಳನ್ನು ಕೂಡ ಸಮರ್ಪಿಸುತ್ತಾ ಇದ್ದರು. ಇದು ಅವರ ಅನ್ಯೋನ್ಯ ಮನೋಭಾವವನ್ನ ಅದು ತೋರ್ಪಡಿಸುತ್ತದೆ. ಇಂದು ಸಂತ ಯೂದರಿಗೆ ಸಮರ್ಪಿಸಲ್ಪಟ್ಟಂತಹ ದೇವಾಲಯ ಉದ್ಘಾಟನೆಗೊಂಡಿದೆ. ಪ್ರಾಯಶಃ ನಮ್ಮಲ್ಲಿ ಕೆಲವು ಪ್ರಶ್ನೆಗಳಿರಬಹುದು. ದೇವಾಲಯದ ಮಹತ್ವವಾದ್ರೂ ಏನು? ಮೊಟ್ಟ ಮೊದಲನೇದಾಗಿ ಆತ್ಮೀಯರೇ, ದೇವಾಲಯ ದೇವರ ವಾಸಸ್ಥಳ. ಭಾರತೀಯ ಸಂಸ್ಕೃತಿಯಲ್ಲಿ ದೇವಾಲಯಕ್ಕೆ ಹಲವು ಹೆಸರುಗಳಿವೆ. ದೇಗುಲ, ದೇವರ ಗುಡಿ, ದೇವಸ್ಥಾನ. ಭಾರತೀಯ ಸಂಸ್ಕೃತಿಯಲ್ಲಿ ದೇವಾಲಯ ಅಥವಾ ದೇವಸ್ಥಾನಕ್ಕೆ ನಾವು ಅತ್ಯಂತ ಮಹತ್ವವನ್ನು ನಾವು ಕೊಡುತ್ತೇವೆ. ಕಾರಣ ನಮ್ಮ ನಂಬಿಕೆ ದೇವರು ವಾಸಿಸುವಂತ ಸ್ಥಳ ದೇವಾಲಯ, ದೇವಸ್ಥಾನ. ನಮ್ಮ ಕ್ರೈಸ್ತ ಸಂಪ್ರದಾಯದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುತ್ತೇವೆ, ದೇವರು ನಮ್ಮಿಂದ ದೂರ ಇರುವಂತಹ ದೇವರಲ್ಲ, ದೇವರು ನಮ್ಮ ಸನಿಯ ಇರುವಂತಹ ವ್ಯಕ್ತಿ. ಆ ಒಂದು ದಾಸ್ವತ್ವದಿಂದ ಇಸ್ರೇಲರು ಬಿಡುಗಡೆಗೊಂಡಾಗ ದೇವರು ಇಸ್ರೇಲ್ ಜನರನ್ನ ನಡೆಸುತ್ತಾರೆ. ದಿನದ ಸಂದರ್ಭದಲ್ಲಿ ಅವರಿಗೆ ಮೋಡವನ್ನ ಕಲ್ಪಿಸುವುದರ ಮೂಲಕ ಮತ್ತು ರಾತ್ರಿ ಅವರಿಗೆ ಬೆಳಕನ್ನ ನೀಡುವುದರ ಮೂಲಕ ದೇವರು ಇಸ್ರೇಲ್ ಜನರನ್ನ ಸರಿ ದಾರಿಗೆ ನಡೆಸುತ್ತಾರೆ. ಅಂದರೆ ದೇವರು ನಮ್ಮ ಮಧ್ಯೆ ಇರುವಂತಹ ದೇವರು, ನಮ್ಮ ಜೊತೆಗೆ ಇರುವಂತಹ ದೇವರು. ಆದಿ ಕಾಂಡದಲ್ಲಿ ನಾವು ನೋಡ್ತೇವೆ, ಯಾಕೋಬ ಪ್ರಯಾಣವನ್ನ ಮಾಡುತ್ತಲಿದ್ದ, ಆಯಾಸಗೊಳ್ಳುತ್ತಾನೆ. ಆಯಾಸಗೊಂಡ ಆತ ವಿಶ್ರಾಂತಿಯನ್ನ ತೆಗೆದುಕೊಳ್ಳಲು ಬಯಸುವಾಗ ಒಂದು ಕಲ್ಲಿಗಾಗಿ ಆತ ಹುಡುಕುತ್ತಾನೆ. ಆ ಕಲ್ಲು ಸಿಕ್ಕಿದ ತಕ್ಷಣ ಆತ ಅದರ ಮೇಲೆ ತನ್ನ ತಲೆಯನ್ನಿಟ್ಟು ಆತ ವಿಶ್ರಾಂತಿಯನ್ನ ಪಡೆಯುತ್ತಾನೆ. ಆಗ ಯಾಕೋಬ ಒಂದು ಕನಸನ್ನ ಕಾಣುತ್ತಾನೆ. ಒಂದು ಏಣಿ, ಆ ಏಣಿಯಲ್ಲಿ ದೇವದೂತರು ಇಳಿಯುತ್ತಾ ಇದ್ದರು, ಹತ್ತುತ್ತಾ ಇದ್ದರು. ಅಲ್ಲಿ ನಾವು ನೋಡುತ್ತೇವೆ, ಸರ್ವೇಶ್ವರ ಅಲ್ಲಿ ಇದ್ದರು, ಅವರ ಮಧ್ಯೆ ಇದ್ದರು ಎಂಬುದನ್ನ ಆತ ಅರಿತುಕೊಳ್ಳುತ್ತಾನೆ. ಆ ಕನಸು ಮುಗಿದ ತಕ್ಷಣ ಆತ ಎಚ್ಚರಗೊಂಡು, ಈ ಒಂದು ಸ್ಥಳ ಪವಿತ್ರವಾದಂತಹ ಒಂದು ಸ್ಥಳ, ಆದ್ದರಿಂದ ಆತ ಆ ಕಲ್ಲನ್ನ ತೆಗೆದುಕೊಂಡು ಅದಕ್ಕೆ ಪವಿತ್ರ ತೈಲವನ್ನ ಲೇಪಿಸಿ ಅದನ್ನು ಸ್ಮಾರಕವನ್ನಾಗಿ ಮಾಡುವುದನ್ನ ನಾವು ಬೈಬಲ್ ಶ್ರೀಗ್ರಂಥದಲ್ಲಿ ನಾವು ನೋಡುತ್ತೇವೆ. ದೇವರ ಪ್ರಸನ್ನತೆ, ದೇವರು ನಮ್ಮೊಂದಿಗೆ ಇದ್ದಾರೆ ಎಂಬುದನ್ನ ಯಾಕೋಬ ತಿಳಿದುಕೊಳ್ಳುತ್ತಾನೆ. ಎಸೆಕೀಯೇಲನ ಗ್ರಂಥದಲ್ಲಿ ನಾವು ನೋಡುತ್ತೇವೆ, ಆತ್ಮೀಯರೇ, ಇದು ನನ್ನ ಸಿಂಹಾಸನದ ಸ್ಥಳ, ಈ ಸ್ಥಳದಲ್ಲಿ ನಾನು ನನ್ನ ಪಾದಗಳನ್ನ ಇಡುವೆನು, ನಾನು ಇಸ್ರೇಲ್ ಮಧ್ಯೆ ಶಾಶ್ವತವಾಗಿ ನೆಲೆಸುವೆನು. ಹಲವು ಬಾರಿ ಇಸ್ರೇಲ್ ಜನರು ದೇವರಿಂದ ದೂರ ಹೋದರೂ ಕೂಡ ದೇವರು ಇಸ್ರೇಲ್ ಜನರನ್ನ ಬಿಡಲಿಲ್ಲ, ಅವರನ್ನ ಸರಿದಾರಿಗೆ ತರುವಂತಹ ಒಂದು ಪ್ರಯತ್ನವನ್ನ ಮಾಡುತ್ತಾನೆ. ತಾನು ಅವರ ಮಧ್ಯೆ ಇದ್ದೇನೆ ಎಂಬುದನ್ನ ಅವರು ಹಲವಾರು ಬಾರಿ ಅವರು ತೋರ್ಪಡಿಸುತ್ತಾರೆ.
ಲೂಕನು ಬರೆದಂತಹ ಶುಭ ಸಂದೇಶ 2:41 ನಾವು ನೋಡುತ್ತೇವೆ, ಯೇಸು ಸ್ವಾಮಿಯ ತಂದೆ ತಾಯಿಗಳು ಪ್ರತಿ ವರ್ಷ ಜೆರೂಸಲೇಂ ದೇವಾಲಯಕ್ಕೆ ಹೋಗುತ್ತಾ ಇದ್ದರು, ಪ್ರಾರ್ಥನೆಗಳನ್ನ ಸಲ್ಲಿಸುತ್ತಾ ಇದ್ದರು, ಕಾಣಿಕೆಗಳನ್ನ ಸಮರ್ಪಿಸುತ್ತಾ ಇದ್ದರು. ಕಾರಣ ಅದೊಂದು ಅವರಿಗೆ ದೇವರು ವಾಸಿಸುವ ಸ್ಥಳ. ನಾವು ಅದನ್ನ ಭೇಟಿ ಮಾಡಬೇಕು, ದೇವರ ದರ್ಶನವನ್ನ ಪಡೆಯಬೇಕೆಂಬ ಒಂದು ಚಿಂತನೆಯನ್ನ ಅವರು ಹೊಂದಿದ್ದರು. ಅದರಿಂದ ಆತ್ಮೀಯರೇ, ದೇವಾಲಯ ದೇವರು ವಾಸಿಸುವ ಸ್ಥಳ. ಎರಡನೇದಾಗಿ ಆತ್ಮೀಯರೇ, ದೇವಾಲಯ ಪ್ರಾರ್ಥನೆಯ ಮಂದಿರ. ದೇವಾಲಯ ಪ್ರಾರ್ಥನೆಯ ಮಂದಿರ. ದೇವಾಲಯ ದೇವರ ಮತ್ತು ಮನುಷ್ಯರ ಸಂಬಂಧವನ್ನ ವೃದ್ಧಿಸುವಂತಹ ಒಂದು ಸ್ಥಳ. ಮಾನವ ಹಲವಾರು ನೋವುಗಳಿಂದ, ಕಷ್ಟಗಳಿಂದ ಆತ ದೇವಾಲಯಕ್ಕೆ ಬರುತ್ತಾನೆ. ದೇವಾಲಯಕ್ಕೆ ಬಂದಂತಹ ಆತ ತನ್ನ ಪ್ರಶ್ನೋತ್ತರಗಳಿಗೆ, ತನ್ನ ತೊಂದರೆ ಸಮಸ್ಯೆಗಳಿಗೆ ಉತ್ತರ ಪಡೆಯುತ್ತಾನೆಂಬ ಒಂದು ನಂಬಿಕೆಯನ್ನ ಇಟ್ಟುಕೊಳ್ತಾನೆ. ವಿಶ್ವಾಸಿಗಳ ಹೇಗೆ ಆ ಒಂದು ಧೂಪದ ಪರಿಮಳ ದೇವರೆಡೆಗೆ ಸಾಗುತ್ತದೋ ಅದೇ ರೀತಿ ದೇವರ ಕೃಪೆ ಮತ್ತು ಆಶೀರ್ವಾದ ಆ ಜನರ ಮೇಲೆ ಇಳಿದು ಬರುತ್ತದೆ ಎಂಬ ಒಂದು ನಂಬಿಕೆ ಇತ್ತು ಇಸ್ರೇಲರಲ್ಲಿ. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಸೊಲೊಮೋನ್ ರಾಜ ಇಸ್ರೇಲ್ ಜನರ ಮಧ್ಯೆ ಆ ಒಂದು ಸರ್ವೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಹೀಗೆಂದು ಪ್ರಾರ್ಥನೆ ಮಾಡುತ್ತಾನೆ, ಸರ್ವೇಶ್ವರ, ನನ್ನ ದೇವರೇ, ನಿಮ್ಮ ಸೇವಕನ ಪ್ರಾರ್ಥನೆಯನ್ನು ಕೇಳಿ ನಾನು ಮಾಡುವ ಪ್ರಾರ್ಥನೆಗೆ ಕಿವಿಗೊಡು ದೇವ, ನಿಮ್ಮ ಕೃಪಾಪೂರಿತ ದೃಷ್ಟಿ ನಮ್ಮ ಮೇಲಿರಲಿ ಎಂಬ ಒಂದು ಪ್ರಾರ್ಥನೆಯನ್ನ ಆತ ಮಾಡುತ್ತಾನೆ. ಯೆಶಾಯ ಪ್ರವಾದಿ, ನನ್ನ ಮಂದಿರ ಎಲ್ಲಾ ಜನಾಂಗಗಳ ಜನರಿಗೆ ಪ್ರಾರ್ಥನೆಯ ಮಂದಿರ, ಅವರು ಅರ್ಪಿಸುವ ಯಜ್ಞ ಬಳಿಗಳು ಯೋಗ್ಯವಾದವುಗಳು, ನನ್ನ ಪ್ರಾರ್ಥನೆಯ ಮಂದಿರದಲ್ಲಿ ಅವರನ್ನು ಸಂತೋಷಗೊಳಿಸುವೆನು. ಯಾರು ದೇವಾಲಯಕ್ಕೆ ಬರುತ್ತಾರೋ ದೇವರವರಿಗೆ ನೆಮ್ಮದಿಯನ್ನ, ಶಾಂತಿಯನ್ನ, ಸಮಾಧಾನವನ್ನ, ಸಂತೋಷವನ್ನ ಕರುಣಿಸುತ್ತಾರೆ. ಕೀರ್ತನೆಗಾರ ಹೀಗೆಂದು ಹೇಳುತ್ತಾನೆ, ಲೋಕದಲ್ಲಿ ವಾಸಿಸುವ ದೇವರೇ, ನಿಮಗೆ ನಿರಂತರ ಸ್ತುತಿ ಮಾಡುವ, ನಿಮ್ಮ ಮನೆಯಲ್ಲಿ ವಾಸಿಸುವ ಪ್ರತಿಯೊಬ್ಬನು ಯೋಗ್ಯನು, ಅವರಿಗೆ ದೇವರ ಕೃಪೆ ಸಿಗುವುದು. ಯೇಸುವಿಗೆ 12 ವರ್ಷ ವಯಸ್ಸಾದಾಗ ಪ್ರಾರ್ಥನೆಯ ಬಗ್ಗೆ ಪ್ರಸ್ತಾಪವನ್ನು ನಾವು ನೋಡ್ತೇವೆ. ಪ್ರಭು ಯೇಸು ಪ್ರಾರ್ಥನೆಯಲ್ಲಿ ಅವರು ಸಮಯವನ್ನ ಕಳೆಯುವುದನ್ನು ನಾವು ನೋಡ್ತೇವೆ. ಅಷ್ಟು ಮಾತ್ರವಲ್ಲ, ಲೂಕನು ಬರೆದಂತಹ ಶುಭ ಸಂದೇಶದಲ್ಲಿ ತಮ್ಮ ಸಾರ್ವಜನಿಕ ಜೀವನವನ್ನ ಪ್ರಭು ಯೇಸು ಪ್ರಾರಂಭಿಸುವ ಮುನ್ನ ದೇವರ ಯೋಜನೆಯನ್ನ ಸ್ಪಷ್ಟಪಡಿಸುತ್ತಾರೆ. ದೇವರಾತ್ಮವು ನನ್ನ ಮೇಲಿದೆ, ನನ್ನ ಜವಾಬ್ದಾರಿ ಏನು, ಇವೆಲ್ಲವನ್ನ ಪ್ರಭು ಯೇಸು ಕ್ರಿಸ್ತರು ಮಾಡಿದ್ದು ದೇವಾಲಯದಲ್ಲಿ. ಆತ್ಮೀಯರೇ, ಮೂರನೇದಾಗಿ ದೇವಾಲಯ ಸ್ವರ್ಗಕ್ಕೆ ದಾರಿ. ಧರ್ಮಸಭೆ ದೇವಾಲಯದ ಮೂಲಕ ನಮಗೆ ದೇವರ ಕೃಪೆಯನ್ನ ಸನಿಹಗೊಳಿಸುತ್ತದೆ. ದೀಕ್ಷಾ ಸ್ನಾನದ ಮೂಲಕ ದೇವರ ಜೀವ ಪಡೆದ ನಾವು ಹೊಸ ಜೀವಿಗಳಾಗಿ ಮತ್ತು ದೇವರ ಮಕ್ಕಳಾಗಿ ನಾವು ಮಾರ್ಪಡುತ್ತೇವೆ. ಪವಿತ್ರ ಪರಮ ಪ್ರಸಾದದ ಮೂಲಕ ದೇವರ ಜೀವ ಪಡೆದು ಕ್ರಿಸ್ತನ ಅನುರೂಪಿಗಳಾಗಲು ಪವಿತ್ರತೆಯಲ್ಲಿ ನಾವು ಬೆಳೆಯುತ್ತೇವೆ. ಪವಿತ್ರ ಆತ್ಮರ ಅಭಿಷೇಕ ಪಡೆದಂತಹ ನಾವುಗಳು ವಿಶ್ವಾಸದ ವರಗಳನ್ನು ಪಡೆಯುತ್ತೇವೆ. ಪಶ್ಚಾತ್ತಾಪ ಸಂಸ್ಕಾರದ ಮೂಲಕ ದೇವರ ವಿರೋಧವಾಗಿ ನಡೆದು ಕಳೆದುಕೊಂಡ ಪವಿತ್ರತೆಯನ್ನು ಪುನಃ ಪಡೆಯುತ್ತೇವೆ. ವ್ಯಾಧಿಸ್ಥರ ಅಭ್ಯಂಗದ ಮೂಲಕ ಯೇಸು ಕ್ರಿಸ್ತರ ಯಾತನೆ ಮತ್ತು ನೋವಿನಲ್ಲಿ ಭಾಗಿಯಾಗಲು ಇದು ಅವಕಾಶ ಕೊಡುತ್ತದೆ. ಅಂದರೆ ಆತ್ಮೀಯರೇ, ಸಪ್ತ ಸಂಸ್ಕಾರಗಳ ಮೂಲಕ ದೇವರು ತಮ್ಮ ಕೃಪೆಯನ್ನ ನಮಗೆ ನೀಡುತ್ತಾರೆ. ನಾವೆಲ್ಲರೂ ಪವಿತ್ರತೆಯ ಹಾದಿಯಲ್ಲಿ, ಪರಿಪೂರ್ಣತೆಯ ಹಾದಿಯಲ್ಲಿ ಸಾಗಲು ಮತ್ತು ಇದರ ಮೂಲಕ ನಾವು ಸ್ವರ್ಗಕ್ಕೆ ಸೇರಲು 3 ವಿಷಯಗಳನ್ನ ನಾವು ಧ್ಯಾನಿಸಿದ್ದೇವೆ. ಮೊದಲನೇದಾಗಿ ದೇವಾಲಯ ದೇವರು ವಾಸಿಸುವ ಸ್ಥಳ. ದೇವಾಲಯ
ಪ್ರಾರ್ಥನೆಯ ಮಂದಿರ ಮತ್ತು ಮೂರನೇದಾಗಿ ದೇವಾಲಯ ಸ್ವರ್ಗಕ್ಕೆ ಬಾಗಿಲು. ಆತ್ಮೀಯರೇ, ಪ್ರತಿಯೊಬ್ಬ ಕ್ರಿಸ್ತ ಸ್ಥಾಪಿಸಿದ ಧರ್ಮಸಭೆಯ ಜೀವಂತ ಕಲ್ಲು. ನಿರ್ಜೀವ ಕಲ್ಲುಗಳಿಂದ ಸ್ಥಾಪಿಸಲ್ಪಟ್ಟಂತ ಈ ದೇವಾಲಯಕ್ಕೆ ಜೀವ ತುಂಬುವ ಕಲ್ಲುಗಳು ನೀವು ಕ್ರಿಸ್ತನ ಸಮುದಾಯವಾಗಿದ್ದೀರಿ. ಆದ್ದರಿಂದ ನಾವೆಲ್ಲರೂ ಕ್ರಿಸ್ತನ ಜೀವಂತ ಕಲ್ಲುಗಳಾಗಿ ನಾವು ಮಾರ್ಪಡಬೇಕಾಗಿದೆ. ಜೀವವನ್ನ ತುಂಬುವಂತಹ, ಅಂದರೆ ಇಲ್ಲಿ ಬರುವಂತಹ ಭಕ್ತಾದಿಗಳ ಆಶೋತ್ತರಗಳಿಗೆ ದೇವರು ಸ್ಪಂದಿಸುವಾಗ ನಾವು ಮಾನವತೆಯ ಮೌಲ್ಯಗಳನ್ನು ನೀಡುವಂತಹ ಕೈಂಕರ್ಯದಲ್ಲಿ ನಾವೆಲ್ಲರೂ ನಮ್ಮನ್ನೇ ತೊಡಗಿಸಿಕೊಳ್ಳಬೇಕಾಗಿದೆ. ಸಂತ ಪೌಲ ಕೊರಿಂಥದವರಿಗೆ ಬರೆದ ಪತ್ರದಲ್ಲಿ ಹೀಗೆಂದು ಹೇಳುತ್ತಾರೆ, ನೀವು ದೇವರ ಆಲಯವಾಗಿದ್ದೀರಿ, ದೇವರ ಆತ್ಮನು ನಿಮ್ಮಲ್ಲಿ ವಾಸಿಸುತ್ತದೆಂದು ನಿಮಗೆ ಚೆನ್ನಾಗಿ ತಿಳಿದಿದೆ. ಯಾರಾದರೂ ದೇವಾಲಯವನ್ನ ನಾಶ ಮಾಡಿದರೆ ದೇವರು ಅವನನ್ನು ನಾಶ ಮಾಡುತ್ತಾರೆ. ದೇವರ ಆಲಯವು ಪವಿತ್ರವಾದುದು, ನೀವೇ ಈ ಆಲಯ. ಆದ್ದರಿಂದ ಆತ್ಮೀಯರೇ, ನಾವೆಲ್ಲರೂ ಬೇಕಾಗಿದೆ. ದೇವರು, ಜೀವಂತ ದೇವರು ನಮ್ಮಲ್ಲಿ ನೆಲೆಸಿದಾಗ ನಾವು ಪ್ರತಿಯೊಬ್ಬರನ್ನ ನಾವು ಗೌರವದಿಂದ ಕಾಣಬೇಕಾಗಿದೆ. ಕ್ರಿಸ್ತನ ಮೌಲ್ಯಗಳನ್ನ ಕೊಡುವಂತಹ, ಮಾನವೀಯ ಮೌಲ್ಯಗಳನ್ನ ಕೊಡುವಂತಹ ತಾಣವಾಗಲಿ ಈ ದೇವಾಲಯ. ಆಮೆನ್. ನಮ್ಮ ವಿಶ್ವಾಸವನ್ನು ನಿವೇದಿಸಲು ನಿಂತುಕೊಳ್ಳೋಣ. ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕೈಕ ಪುತ್ರರು ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾಮರಿಯಮ್ಮನವರಲ್ಲಿ ಜನಿಸಿದರು. ಪೊನ್ಷಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೆ ಏರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೆಯ ದಿನ ಮೃತರ ಮಧ್ಯೆಯಿಂದ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೆ ಏರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸುತ್ತೇನೆ. ವಿಶ್ವಾಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸುತ್ತೇನೆ. ಆಮೆನ್. ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರಭುವಿನ ಆಲಯದ ಅಭಿಷೇಕೋತ್ಸವದಂದು ಪ್ರಭುವಿನ ಪ್ರಾರ್ಥನಾಲಯದಲ್ಲಿ ಸೇರಿರುವಾಗ ನೀವು ವಿಶ್ವಾಸವಿಟ್ಟು ಏನನ್ನ ಪ್ರಾರ್ಥನೆ ಮಾಡುತ್ತೀರೋ ಅದನ್ನೆಲ್ಲ ಈಗಾಗಲೇ ಪಡೆದುಕೊಳ್ಳುತ್ತೀರಿ ಎಂಬ ವಿಶ್ವಾಸದಿಂದ ಈ ನೂತನ ದೇವಾಲಯದಲ್ಲಿ ಸೇರಿರುವ ನಾವು ಭಕ್ತಿಯಿಂದ ಪ್ರಾರ್ಥಿಸೋಣ. ಪ್ರಭುವೇ ನಮ್ಮ ಮೊರೆಯನ್ನು ಆಲಿಸು. ಪ್ರಭುವೇ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನಾಲಿಸು. ಪ್ರಭುವೇ ಪ್ರಭುವೇ ನಮ್ಮ ಮೊರೆಯನ್ನು ಆಲಿಸು. ಪ್ರಭುವೇ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನಾಲಿಸು. ಧರ್ಮಸಭೆ ಎಂಬ ದೇವಾಲಯವನ್ನು ನಡೆಸಿಕೊಂಡು ಹೋಗುತ್ತಿರುವ ನಮ್ಮ ವಿಶ್ವಗುರು, ಎಲ್ಲ ಧರ್ಮಾಧ್ಯಕ್ಷರು, ಗುರುಗಳು ಹಾಗೂ ಧಾರ್ಮಿಕ ಸಹೋದರ ಸಹೋದರಿಯರು ಪ್ರಾಪಂಚಿಕ ದೇವಾಲಯಗಳಿಗೆ ಹೆಚ್ಚು ಒತ್ತು ಕೊಡದೆ ಜನರ ಆಧ್ಯಾತ್ಮಿಕ ದೇವಾಲಯಗಳನ್ನು ಕಟ್ಟಲು ಶ್ರಮಿಸುವಂತೆ
ಪವಿತ್ರಾತ್ಮರು ಅವರನ್ನು ಪ್ರೇರೇಪಿಸಲೆಂದು ಪ್ರಾರ್ಥಿಸೋಣ. ಪ್ರಭುವೇ ನಮ್ಮ ಮೊರೆಯನ್ನು ಆಲಿಸು. ಪ್ರಭುವೇ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನಾಲಿಸು. ಕ್ರೈಸ್ತ ಭಕ್ತಾದಿಗಳೆಲ್ಲರೂ ದೇವಾಲಯದ ಪಾವಿತ್ರತೆಯನ್ನು ಮನಗಂಡು ತಮ್ಮ ತಮ್ಮ ದೇವಾಲಯಗಳಲ್ಲಿ ಬಲಿಪೂಜೆ, ಪ್ರಾರ್ಥನೆ ಹಾಗೂ ಆರಾಧನೆಗಳಿಗೆ ಹೆಚ್ಚು ಗಮನ ಕೊಟ್ಟು ಪ್ರೀತಿ, ಕ್ಷಮೆ ಹಾಗೂ ಐಕ್ಯತೆಯ ಜೀವನವನ್ನು ಜೀವಿಸಿ ಕ್ರೈಸ್ತ ಸಮುದಾಯವನ್ನು ಬೆಳೆಸುವಂತೆ ದೇವರು ಹರಸಲೆಂದು ಪ್ರಾರ್ಥಿಸೋಣ. ಪ್ರಭುವೇ ಪ್ರಭುವೇ ನಮ್ಮ ಮೊರೆಯನ್ನು ಆಲಿಸು. ಪ್ರಭುವೇ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನಾಲಿಸು. ನಾವು ಪ್ರತಿಯೊಬ್ಬರೂ ದೇವರ ಆಲಯಗಳೆಂದು ಮನಸ್ಸಿನಲ್ಲಿಟ್ಟುಕೊಂಡು ಶಾರೀರಿಕ ಹಾಗೂ ಆಧ್ಯಾತ್ಮಿಕವಾಗಿ ಒಳ್ಳೆಯ ಕ್ರೈಸ್ತ ಜೀವನವನ್ನು ಜೀವಿಸಿ ಇತರರಿಗೆ ಮಾದರಿಯಾಗಲು ಬೇಕಾದ ವರಗಳನ್ನು ದೇವರು ನೀಡಲೆಂದು ಪ್ರಾರ್ಥಿಸೋಣ. ಪ್ರಭುವೇ ಪ್ರಭುವೇ ನಮ್ಮ ಮೊರೆಯನ್ನು ಆಲಿಸು. ಪ್ರಭುವೇ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನಾಲಿಸು. ನಮ್ಮ ಸಮಾಜದಲ್ಲಿ ನಡೆಯುತ್ತಿರುವ ಹಿಂಸೆ, ಅನ್ಯಾಯ, ಅಕ್ರಮಗಳು, ತಾರತಮ್ಯ, ಶೋಷಣೆ, ಅವ್ಯವಹಾರಗಳು ದೂರವಾಗಿ ಎಲ್ಲ ಜನರು ಪ್ರಾಮಾಣಿಕತೆಯಿಂದ ಒಂದೇ ದೇವರ ಮಕ್ಕಳು ಎಂಬುದನ್ನು ಅರಿತುಕೊಂಡು ಬಾಳಲು ದೇವರು ಸಹಾಯ ಮಾಡಲೆಂದು ಪ್ರಾರ್ಥಿಸೋಣ. ಪ್ರಭುವೇ ಪ್ರಭುವೇ ನಮ್ಮ ಮೊರೆಯನ್ನು ಆಲಿಸು. ಪ್ರಭುವೇ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನಾಲಿಸು. ನಗುನಗುತ್ತಾ ನೀಡುವವನು ದೇವರಿಗೆ ಪ್ರಿಯರು. ಈ ದೇವಾಲಯದ ನಿರ್ಮಾಣಕ್ಕಾಗಿ ಸಹಾಯ ಮಾಡಿದ ಎಲ್ಲ ದಾನ ಧರ್ಮಗಳನ್ನು ತ್ರಯೇಕ ದೇವರು ನೂರ್ಮಡಿ ಆಶೀರ್ವದಿಸಲೆಂದು ಪ್ರಾರ್ಥಿಸೋಣ. ಪ್ರಭುವೇ ಪ್ರಭುವೇ ನಮ್ಮ ಮೊರೆಯನ್ನು ಆಲಿಸು. ಪ್ರಭುವೇ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನಾಲಿಸು. ಈ ಆಲಯ ಇಷ್ಟೊಂದು ಸುಂದರವಾಗಿರಲು ಕಾರಣಕರ್ತರು ಕಾರ್ಮಿಕ ವರ್ಗದವರು. ಶಂಕುಸ್ಥಾಪನೆಯಿಂದ ಇದುವರೆಗೂ ದುಡಿದ ಸರ್ವ ಕೆಲಸ ವರ್ಗದವರನ್ನು ದೇವರು ಹರಸಿ ಅನುಗ್ರಹಿಸಲೆಂದು ಪ್ರಾರ್ಥಿಸೋಣ. ಪ್ರಭುವೇ ಪ್ರಭುವೇ ನಮ್ಮ ಮೊರೆಯನ್ನು ಆಲಿಸು. ಪ್ರಭುವೇ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನಾಲಿಸು. ನಮ್ಮ ವೈಯಕ್ತಿಕ ಹಾಗೂ ನಮ್ಮ ಕುಟುಂಬದ ಅವಶ್ಯಕತೆಗಳಿಗಾಗಿ ಮೌನದಲ್ಲೇ ಪ್ರಾರ್ಥಿಸೋಣ. ಪ್ರಭುವೇ, ನಾವು ನಿಮ್ಮ ಈ ನೂತನ ಪವಿತ್ರ ಆಲಯದಲ್ಲಿ ಪ್ರಾರ್ಥಿಸಿದ ಬೇಡಿಕೆ ಕೋರಿಕೆಗಳನ್ನು ಆಶೀರ್ವದಿಸಿರಿ. ನಾವು ಪ್ರಾರ್ಥಿಸುವಾಗ ಮಗದೊಮ್ಮೆ ಈ ದೇವಾಲಯದ ನಿರ್ಮಾಣಕ್ಕಾಗಿ ಶ್ರಮಿಸಿದ ಸರ್ವರನ್ನು, ವಿಶೇಷವಾಗಿ ಕಾರ್ಮಿಕ ವರ್ಗದವರನ್ನು ಕೃಪೆಯಿಂದ ತುಂಬಿರೆಂದು ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದಯವಿಟ್ಟು ನಿಂತುಕೊಳ್ಳಿ. ಇದೀಗ ನೂತನ ದೇವಾಲಯದ ಕೇಂದ್ರ ಬಿಂದುವಾದ ಬಲಿಪೀಠದ ಪವಿತ್ರೀಕರಣ ನಡೆಯಲಿದೆ. ಧರ್ಮಾಧ್ಯಕ್ಷರು ಪ್ರಭು ಕ್ರಿಸ್ತರ ಪೂಜ್ಯ ಬಲಿ ಅರ್ಪಣೆಯ ಬಲಿಪೀಠವನ್ನು ಆಶೀರ್ವದಿಸಲಿದ್ದಾರೆ. ದೇವರು ತಮ್ಮ ಅನಂತ ಶಕ್ತಿಯಿಂದ ಈ ಬಲಿಪೀಠವನ್ನು ಪಾವನಗೊಳಿಸಲೆಂದು ಭಕ್ತಿಯಿಂದ ಪ್ರಾರ್ಥಿಸೋಣ. ಸಹೋದರ ಸಹೋದರಿಯರೇ, ಈ ಬಲಿಪೀಠವನ್ನು ಪವಿತ್ರೀಕರಿಸಲು ನಾವಿಲ್ಲಿ ಸಂತೋಷದಿಂದ ನೆರೆದಿದ್ದೇವೆ. ಈ ಆಚರಣೆಯಲ್ಲಿ ಭಕ್ತಿಯಿಂದ ಭಾಗವಹಿಸೋಣ. ಈ ಬಲಿಪೀಠದ ಮೇಲೆ ಅರ್ಪಿಸಲಾಗುವ ಧರ್ಮಸಭೆಯ ಕಾಣಿಕೆಗಳನ್ನು ಪ್ರಸನ್ನ ಮುಖದಿಂದ ಈಕ್ಷಿಸುವಂತೆ ದಯಾಮಯ ದೇವರನ್ನು ಮೌನದಿಂದ ಪ್ರಾರ್ಥಿಸೋಣ.
ದೇವರೇ, ನಿಮ್ಮ ಕುಮಾರ ಯೇಸು ಕ್ರಿಸ್ತರು ಲೋಕ ರಕ್ಷಣೆಗಾಗಿ ಶಿಲುಬೆ ಪೀಠದ ಮೇಲೆ ತಮ್ಮನ್ನು ಬಲಿಯಾಗಿ ಅರ್ಪಿಸಿದ್ದನ್ನು ನೀವು ಪ್ರೀತಿಯಿಂದ ಅಂಗೀಕರಿಸಿದಿರಿ. ಪ್ರಭುವಿನ ಬಲಿಯನ್ನು ಪುನರಾವರ್ತಿಸಲು ಅದೇ ಪ್ರೀತಿಯಿಂದ ಈ ಬಲಿಪೀಠದ ಬಳಿ ನಮ್ಮನ್ನು ಒಂದುಗೂಡಿಸಿರಿ. ನಿಮ್ಮ ಬಲಿಪೂಜೆಯನ್ನು ಅರ್ಪಿಸಲು ನಾವು ಸಿದ್ಧಪಡಿಸಿರುವ ಈ ಬಲಿಪೀಠವನ್ನು ಈಕ್ಷಿಸಿರಿ. ಈ ಬಲಿಪೀಠವು ನಿಮ್ಮನ್ನು ಸ್ತುತಿಸಲು ಹಾಗೂ ಕೃತಜ್ಞತೆಯನ್ನು ಸಲ್ಲಿಸಲು ಒಂದು ಸಾಧನವಾಗಲಿ. ಜೀವ ಕೊಡುವ ರೊಟ್ಟಿಯನ್ನು, ಐಕ್ಯತೆಯ ಸಂಕೇತವಾಗಿರುವ ಪಾನ ಪಾತ್ರೆಯನ್ನು ಅರ್ಪಿಸಲು ಈ ಪೀಠವು ನಮಗೆ ನೆರವಾಗಲಿ. ಈ ಬಲಿಪೀಠವು ನಮಗೆ ಜೀವ ಜಲದ ಬುಗ್ಗೆಯಾಗಿರಲಿ. ಈ ಪೀಠದ ಮೇಲೆ ಬಲಿ ಅರ್ಪಿಸುವಾಗ ಜೀವಂತ ಬಂಡೆಯಾಗಿರುವ ನಾವು ಕ್ರಿಸ್ತನೆಡೆಗೆ ಬರುವಂತಾಗಲಿ. ನಮ್ಮ ಹೃದಯ ಎಂಬ ಪೀಠದ ಮೇಲೆ ಅರ್ಪಿಸುವ ಪವಿತ್ರ ಹಾಗೂ ಅನಂತ ಬಲಿಯನ್ನು ಪ್ರೀತಿಯಿಂದ ಸ್ವೀಕರಿಸಿರಿ. ದೇವರೇ, ನಿಮಗೆ ಸ್ತುತಿಯಾಗಲಿ. ದೇವರೇ, ನಿಮಗೆ ಸದಾ ಸ್ತುತಿಯಾಗಲಿ. ಧರ್ಮಾಧ್ಯಕ್ಷರು ಈಗ ಬಲಿಪೀಠವನ್ನು ಪವಿತ್ರೀಕರಿಸಿ ಪವಿತ್ರ ತೈಲದಿಂದ ಅಭಿಷೇಕಿಸಿ ಪವಿತ್ರೀಕರಿಸಿ ಧೂಪವನ್ನು ಹಾಕುವರು. ನಾವೀಗ ಈ ಬಲಿಪೀಠವನ್ನು ಪವಿತ್ರ ತೈಲದಿಂದ ಅಭಿಷೇಕಿಸುತ್ತೇವೆ. ದೇವರು ತಮ್ಮ ಅನಂತ ಶಕ್ತಿಯಿಂದ ಇವುಗಳನ್ನು ಪಾವನಗೊಳಿಸಿ ಧರ್ಮಸಭೆಯ ಮತ್ತು ಕ್ರಿಸ್ತರ ಪರಮ ರಹಸ್ಯಗಳ ಬಾಹ್ಯ ಸಂಕೇತಗಳನ್ನಾಗಿ ಮಾಡಲಿ. ಪ್ರಭುವೇ, ನಮ್ಮ ಪ್ರಾರ್ಥನೆಗಳು ಧೂಪದಂತೆ ನಿಮ್ಮ ಸನ್ನಿಧಿಗೆ ಇರಲಿ. ಧೂಪದ ಸುವಾಸನೆಯು ಈ ದೇವಾಲಯವನ್ನು ತುಂಬಿದಂತೆ ನಿಮ್ಮ ಧರ್ಮಸಭೆಯು ಕ್ರಿಸ್ತರ ಸುಗಂಧವನ್ನು ಜಗದಲ್ಲೆಲ್ಲ ತುಂಬಲಿ. ಆಮೆನ್.
ಈಗ ಬಲಿಪೂಜೆ ಮುಂದುವರಿಯುವುದು. ನಾವೆಲ್ಲರೂ ಕುಳಿತುಕೊಂಡು ಕಾಣಿಕೆ ಗೀತೆಯನ್ನ ಹಾಡುವುದು. जीवन सौम्या अर्पण तुझ्या पायांतळा विंचणार देणे ओतलाय धन्या पावन करती महिमे तुझ्या तू वेचले जीवन सौम्या अर्पण तुझ्या पायांतळा विंचणार देणे ओतलाय धन्या पावन करती महिमे तुझ्या भेटैता भेटैता सर्व आमचे तुका भेटैता भेटैता सर्व आमचे तुका जीवित हा सृष्टी तुझ्या सत्तेवर तू सोमिया तिथे भेटो वावो नाही हाव कर्जार पत्की सैबान म्हाका अस्कत केलो उदारपणान तुझ्या गरमीतना आशीर्वादीत करी जिणे धन्या तू वेचले जीवन सौम्या अर्पण तुझ्या पायांतळा विंचणार देणे ओतलाय धन्या पावन करती महिमे तुझ्या भेटैता भेटैता सर्व आमचे तुका भेटैता भेटैता सर्व आमचे तुका Good kashtavam piso veditala samarpon chaksamya svikar kar fal amcha hat vagraso जीविका कान सावन बदल सोम्या कर्जान मोजा तुझो मोग बर्दन्या तू वेचले जीवन सौम्या अर्पण तुझ्या पायांतळा विंचणार देणे ओतलाय धन्या पावन करती महिमे तुझ्या भेटैता भेटैता सर्व आमचे तुका भेटैता भेटैता सर्व आमचे तुका
ಧರಣಿಯ ಒಡೆಯನೇ ಅರ್ಪಿಸ ಬಂದೇನು ಒಲುಮೆಯ ದೇವನೇ ನನ್ನಯ ಅರ್ಪಣೆ ಸ್ವೀಕರಿಸೋ ನನ್ನ ದೀನ ಕಾಣಿಕೆ ಸ್ವೀಕರಿಸೋ ನನ್ನ ದೀನ ಕಾಣಿಕೆ ಸ್ವೀಕರಿಸಯ್ಯ ನನ್ನೊಡೆಯನೇ ಅನುಗ್ರಹಿಸೋ ಸೃಷ್ಟಿಕರ್ತನೇ ಅನುಗ್ರಹಿಸೋ ಸೃಷ್ಟಿಕರ್ತನೇ ಸಕಲ ಸೃಷ್ಟಿಯ ಪ್ರಭು ದೇವರೇ ಸ್ತುತಿಗೆ ಪಾತ್ರರು ನೀವು ಸಕಲ ಸೃಷ್ಟಿಯ ಪ್ರಭು ದೇವರೇ ಸ್ತುತಿಗೆ ಪಾತ್ರರು ನೀವು ನಾವು ಅರ್ಪಿಸುವ ಈ ರೊಟ್ಟಿಯನ್ನು ನಿಮ್ಮ ಔದಾರ್ಯದಿಂದ ಪಡೆದಿದ್ದೇವೆ ನಾವು ಅರ್ಪಿಸುವ ಈ ರೊಟ್ಟಿಯನ್ನು ನಿಮ್ಮ ಔದಾರ್ಯದಿಂದ ಪಡೆದಿದ್ದೇವೆ ಭೂಮಿಯ ಹಾಗೂ ಮಾನವನ ದುಡಿಮೆಯ ಫಲವಾಗಿರುವ ಇದು ಭೂಮಿಯ ಹಾಗೂ ಮಾನವನ ದುಡಿಮೆಯ ಫಲವಾಗಿರುವ ಇದು ನಮಗೆ ಜೀವದಾಯಕ ರೊಟ್ಟಿಯಾಗಿ ಮಾರ್ಪಡಲಿ ನಮಗೆ ಜೀವದಾಯಕ ರೊಟ್ಟಿಯಾಗಿ ಮಾರ್ಪಡಲಿ ಧರಣಿಯ ಒಡೆಯನೇ ಅರ್ಪಿಸ ಬಂದಿಹೆನು ಒಲುಮೆಯ ದೇವನೇ ನನ್ನಯ ಅರ್ಪಣೆ ಧರಣಿಯ ಒಡೆಯನೇ ಅರ್ಪಿಸ ಬಂದೇನು ಒಲುಮೆಯ ದೇವನೇ ನನ್ನಯ ಅರ್ಪಣೆ ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಈ ಬಲಿಯು ಸರ್ವಶಕ್ತ ದೇವಪಿತನಿಗೆ ಅಂಗೀಕೃತವಾಗಲೆಂದು ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ಈ ಪವಿತ್ರ ಸಭೆಯ ಬಳಿಗಾಗಿಯೂ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು, ಆನಂದ ಭರಿತವಾಗಿರುವ ನಿಮ್ಮ ಧರ್ಮಸಭೆಯ ಕಾಣಿಕೆಗಳು ನಿಮಗೆ ಸ್ವೀಕೃತವಾಗಲಿ. ಹೀಗೆ ಈ ಪವಿತ್ರಾಲಯದಲ್ಲಿ ಸೇರುವ ನಿಮ್ಮ ಪ್ರಜೆಯು ಈ ರಹಸ್ಯಗಳ ಮೂಲಕ ನಿತ್ಯ ರಕ್ಷಣೆಗೆ ಬಂದು ಸೇರುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮ ನಾಮಕ್ಕೆ ಎಲ್ಲೆಲ್ಲೂ ಸ್ತುತಿ ಸಲ್ಲಿಸುವಂತೆ ಅಖಿಲ ವಿಶ್ವವನ್ನೇ ನಿಮ್ಮ ಮಹಿಮೆಯ ಆಲಯವನ್ನಾಗಿ ಮಾಡಿದ್ದೀರಿ. ಇಂತಿದ್ದರೂ ಪವಿತ್ರ ರಹಸ್ಯಗಳನ್ನು ಆಚರಿಸಲು ಯೋಗ್ಯ ಸ್ಥಳಗಳನ್ನು ಪ್ರತಿಷ್ಠಾಪಿಸಲು
ನಮಗೆ ಅನುಮತಿ ನೀಡುತ್ತೀರಿ. ಆದುದರಿಂದ ಮಾನವ ಶ್ರಮದಿಂದ ನಿರ್ಮಿತವಾದ ಈ ಪ್ರಾರ್ಥನಾಲಯವನ್ನು ನಾವು ಸಂತೋಷದಿಂದ ನಿಮ್ಮ ಮಹತ್ವಕ್ಕೆ ಸಮರ್ಪಿಸುತ್ತಿದ್ದೇವೆ. ನೈಜ ಆಲಯದ ರಹಸ್ಯದ ಪೂರ್ವ ಛಾಯೆ ಇದಾಗಿದೆ. ಸ್ವರ್ಗೀಯ ಜೆರೂಸಲೇಮಿನ ಮುನ್ಸೂಚನೆಯೂ ಇದಾಗಿದೆ. ಏಕೆಂದರೆ ಕೋಮಲ ಕನ್ಯೆಯಲ್ಲಿ ಜನಿಸಿದ ನಿಮ್ಮ ಪುತ್ರರ ಶರೀರವನ್ನು ದೈವತ್ವದ ಸಂಪೂರ್ಣತೆಯ ನೆಲೆಸುವ ಆಲಯವನ್ನಾಗಿ ನಿಮಗೆ ಪ್ರತಿಷ್ಠಾಪಿಸಿದ್ದೀರಿ. ನಿಮ್ಮ ಧರ್ಮಸಭೆಯನ್ನು ಪ್ರೇಷಿತರ ಅಸ್ತಿವಾರದ ಮೇಲೆ ನಿರ್ಮಿತವಾದ ಹಾಗೂ ಯೇಸು ಕ್ರಿಸ್ತರನ್ನೇ ಮೂಲೆಗಲ್ಲನ್ನಾಗಿ ಹೊಂದಿದ ಪವಿತ್ರ ನಗರವನ್ನಾಗಿ ಮಾಡಿದಿರಿ. ಈ ನಗರವು ಆರಿಸಿದ ಕಲ್ಲುಗಳಿಂದ ನಿರ್ಮಿತವಾಗಿ ಪವಿತ್ರಾತ್ಮರಿಂದ ಜೀವ ಪಡೆದು ಪ್ರೀತಿಯ ಬಂಧನದ ಬೆಸುಗೆ ಹೊಂದಿದೆ. ಇಲ್ಲಿ ನೀವು ಯುಗ ಯುಗಾಂತರಕ್ಕೂ ಸರ್ವದಲ್ಲೂ ಸರ್ವದರಲ್ಲಿಯೂ ಸರ್ವರಲ್ಲಿಯೂ ಮತ್ತು ಕ್ರಿಸ್ತರ ಜ್ಯೋತಿಯು ನಿತ್ಯಕ್ಕೂ ಇಲ್ಲಿ ಕುಂದದೆ ಪ್ರಜ್ವಲಿಸುವಾಗಿದೆ. ಅವರ ಮುಖಾಂತರ ಪ್ರಭು ಸಕಲ ದೂತರೊಂದಿಗೂ ಸಂತರೊಂದಿಗೂ ಸೇರಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಹರ್ಷದಿಂದ ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು. ಪರಿಶುದ್ಧರು 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 ಸೇನಾಧೀಶ್ವರ ಪ್ರಭುದೇವರು. ಪರಿಶುದ್ಧರು ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸಾನ ಮಹೋನ್ನತದಲ್ಲಿ ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನ ಮಹೋನ್ನತದಲ್ಲಿ ಹೋಸಾನ ಮಹೋನ್ನತದಲ್ಲಿ ಹೋಸಾನ ಮಹೋನ್ನತದಲ್ಲಿ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ನೀವು ಸೃಷ್ಟಿಸಿದ ಸಮಸ್ತವು ನಿಮ್ಮನ್ನು ಸ್ತುತಿಸುವುದು ಯುಕ್ತವಾಗಿದೆ. ಏಕೆಂದರೆ ನಿಮ್ಮ ಪುತ್ರ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನೀವು ಪವಿತ್ರಾತ್ಮರ ಕ್ರಿಯಾಶಕ್ತಿಯಿಂದ ಸಕಲವನ್ನು ಸಜೀವಗೊಳಿಸಿ ಪಾವನಗೊಳಿಸುತ್ತೀರಿ. ಸೂರ್ಯೋದಯದಿಂದ ಅಸ್ತಮಾನದವರೆಗೆ ನಿಮ್ಮ ನಾಮಕ್ಕೆ ನಿರ್ಮಲ ಬಲಿಯನ್ನು ಅರ್ಪಿಸುವಂತೆ ನಿಮ್ಮ ಪ್ರಜೆಯನ್ನು ಸತತವೂ ನಿಮ್ಮೊಂದಿಗೆ ಒಟ್ಟುಗೂಡಿಸುತ್ತೀರಿ. ಆದುದರಿಂದ ಪ್ರಭು, ಪ್ರತಿಷ್ಠಾಪಿಸಲು ನಿಮ್ಮಲ್ಲಿಗೆ ತಂದಿರುವ ಈ ಕೊಡುಗೆಗಳನ್ನು ಅದೇ ಪವಿತ್ರಾತ್ಮರ ಮುಖಾಂತರ ದಯೆಯಿಂದ ಪಾವನಗೊಳಿಸಿರಿ. ಇವು ನಮ್ಮ ಪ್ರಭು ನಿಮ್ಮ ಪುತ್ರರು ಆದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಅವರ ಕಟ್ಟಳೆಯಂತೆ ಈ ರಾಸಗಳನ್ನು ಆಚರಿಸುತ್ತಿರುವ ನಾವು ನಿಮ್ಮನ್ನು ದೈನ್ಯದಿಂದ ಯಾಚಿಸುತ್ತೇವೆ. ಅವರನ್ನು ಪರಾಧೀನ ಮಾಡಲಾದ ರಾತ್ರಿ ಅವರು ತಾವೇ ರೊಟ್ಟಿಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆ ರೊಟ್ಟಿಯನ್ನು ಆಶೀರ್ವದಿಸಿ ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ. ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸಿ ಆಶೀರ್ವದಿಸಿ ಆ ಪಾನಪಾತ್ರೆಯನ್ನು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ.
ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ. ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ. ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ, ನಿವೇದಿಸುತ್ತೇವೆ. ಆದುದರಿಂದ ಪ್ರಭು ನಿಮ್ಮ ಪುತ್ರರ ರಕ್ಷಣಾ ಯಾತನೆ, ಅವರ ಅದ್ಭುತಕರ ಪುನರುತ್ಥಾನ ಹಾಗೂ ಸ್ವರ್ಗಾರೋಹಣದ ಸ್ಮರಣೆಯನ್ನು ಆಚರಿಸುತ್ತಾ ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತಿರುವ ನಾವು ಈ ಪವಿತ್ರ ಹಾಗೂ ಜೀವಂತ ಬಲಿಯನ್ನು ನಿಮಗೆ ಕೃತಜ್ಞತಾರ್ಥವಾಗಿ ಅರ್ಪಿಸುತ್ತೇವೆ. ನಿಮ್ಮ ಧರ್ಮಸಭೆಯ ಬಲಿ ಕಾಣಿಕೆಗಳನ್ನು ಈಕ್ಷಿಸಿರಿ. ನಿಮ್ಮ ಪುತ್ರರ ಮರಣದ ಮೂಲಕ ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸಲು ನೀವು ಇಚ್ಛಿಸಿದ ಈ ಬಲಿಯನ್ನು ಅಂಗೀಕರಿಸಿರಿ. ಅವರ ಶರೀರ ಮತ್ತು ರಕ್ತದಿಂದ ಪೋಷಿತರಾದ ನಮ್ಮನ್ನು ಅವರ ಪವಿತ್ರಾತ್ಮ ಭರಿತರಾಗಿ ಕ್ರಿಸ್ತರಲ್ಲಿ ಒಂದೇ ಶರೀರ ಮತ್ತು ಒಂದೇ ಆತ್ಮವಾಗಿರುವಂತೆ ಅನುಗ್ರಹಿಸಿರಿ. ಅವರೇ ನಮ್ಮನ್ನು ನಿಮಗೆ ನಿತ್ಯ ಕಾಣಿಕೆಯನ್ನಾಗಿ ಮಾಡಲಿ. ನಿಮ್ಮಿಂದ ಆಯ್ಕೆಯಾದವರೊಂದಿಗೂ ಎಲ್ಲರಿಗಿಂತ ಮಿಗಿಲಾಗಿ ಅತಿ ಪೂಜ್ಯ ದೇವಮಾತೆ ಕನ್ಯಾಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಮಹಿಮಾಭರಿತ ರಕ್ತ ಸಾಕ್ಷಿಗಳೊಂದಿಗೂ ಸಂತ ಯೂದ ಅವರೊಂದಿಗೂ ಸಕಲ ಸಂತರೊಂದಿಗೂ ನಾವು ನಿಮ್ಮ ನಿತ್ಯ ಆನಂದಕ್ಕೆ ಬಾಧ್ಯಸ್ಥರಾಗುವಂತೆ ಮಾಡಲಿ. ನಿಮ್ಮ ಸನ್ನಿಧಿಯಲ್ಲಿ ಇವರು ಮಾಡುವ ನಿರಂತರ ಬಿನ್ನಹದಿಂದ ನಿಮ್ಮ ಎಂದೂ ತಪ್ಪದ ನೆರವಿನಲ್ಲಿ ನಾವು ಭರವಸೆ ಇಟ್ಟಿದ್ದೇವೆ. ಪ್ರಭು ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸುವ ಈ ಬಲಿಯು ಇಡೀ ಲೋಕದ ಶಾಂತಿ ಹಾಗೂ ರಕ್ಷಣೆಗೆ ನೆರವಾಗಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಸೇವಕರಾದ ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ರವರೊಂದಿಗೂ ಧರ್ಮಾಧ್ಯಕ್ಷ ಡುಮಿಂಗ್ ಡಯಸ್ ಧರ್ಮಾಧ್ಯಕ್ಷ ವರ್ಗದವರೊಂದಿಗೂ ಸಕಲ ಯಾಜಕರೊಂದಿಗೂ ನೀವು ನಿಮಗಾಗಿ ಗಳಿಸಿಕೊಂಡ ಸರ್ವ ಜನರೊಂದಿಗೂ ಭೂಲೋಕದಲ್ಲಿ ಯಾತ್ರೆಯಲ್ಲಿರುವ ನಿಮ್ಮ ಧರ್ಮಸಭೆಯನ್ನು ಪ್ರೀತಿ ಮತ್ತು ವಿಶ್ವಾಸದಲ್ಲಿ ಸ್ಥಿರಗೊಳಿಸಿರಿ. ದಯಾಮಯ ತಂದೆಯೇ, ನಿಮ್ಮ ಸಮ್ಮುಖಕ್ಕೆ ನೀವು ಕರೆದಿರುವ ಈ ನಿಮ್ಮ ಕುಟುಂಬದ ಪ್ರಾರ್ಥನೆಗಳನ್ನು ಪ್ರಸನ್ನತೆಯಿಂದ ಆಲಿಸಿರಿ. ಭೂಲೋಕದ ಅಂತ್ಯ ಹರಡಿರುವ ನಿಮ್ಮ ಮಕ್ಕಳನ್ನೆಲ್ಲ ಕರುಣೆಯಿಂದ ನಿಮ್ಮೊಡನೆ ಒಂದುಗೂಡಿಸಿರಿ. ನಮ್ಮ ದಿವಂಗತ ಸಹೋದರ ಸಹೋದರಿಯರನ್ನು ನಿಮಗೆ ಮೆಚ್ಚುಗೆಯಾಗುವಂತೆ ಬಾಳಿ ಇಹಲೋಕದಿಂದ ತೆರಳಿರುವ ಎಲ್ಲರನ್ನು ದಯಮಾಡಿ ನಿಮ್ಮ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಅಲ್ಲಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮ ಮಹಿಮೆಯ ಪರಿಪೂರ್ಣತೆಯನ್ನು ನಿತ್ಯಕ್ಕೂ ಆನಂದಿಸುವ ಭರವಸೆಯನ್ನು ನಾವು ಹೊಂದಿದ್ದೇವೆ. ಅವರ ಮುಖಾಂತರವೇ ನೀವು ಲೋಕಕ್ಕೆ ಸರ್ವ ಒಳಿತನ್ನು ಅನುಗ್ರಹಿಸುತ್ತೀರಿ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವೂ ಮಹಿಮೆಯೂ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ.
ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹಾಡುವುದೇನೆಂದರೆ, ಸ್ವರ್ಗದಲ್ಲಿ ಇರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ, ಭುವಿಯಲ್ಲಿಯೂ ನೆರವೇರಲಿ. ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೀಳಿನಿಂದ ನಮ್ಮನ್ನು ರಕ್ಷಿಸಿರಿ, ಕೀಳಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು, ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ, ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ನೀಡುತ್ತೇನೆಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯ ಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಆತ್ಮದೊಡನೆಯೂ ಇರಲಿ. ಪ್ರೀತಿಯ ಅನ್ಯೋನ್ಯತೆಯ ಸಂಕೇತವಾಗಿ ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ, ನಮಗೆ ಶಾಂತಿ ನೀಡಿರಿ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನ ಪರಿಹರಿಸುವವರು.
ಪ್ರಭುವಿನ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರಳಲ್ಲ, ಆದರೆ ತಾವು ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಆತ್ಮೀಯ ಸಹೋದರ ಸಹೋದರಿಯರೇ, ಅಭಿಷೇಕಿಸಲ್ಪಟ್ಟ ಪವಿತ್ರ ಆಲಯದಲ್ಲಿ ಪ್ರಪ್ರಥಮವಾಗಿ ಪರಮ ಪ್ರಸಾದವನ್ನು ನಾವು ಸ್ವೀಕರಿಸುತ್ತಾ ಇದ್ದೇವೆ. ಆ ದೇವರಿಗೆ ಸ್ತೋತ್ರ. ಈ ಪರಮ ಪ್ರಸಾದದ ಸ್ವೀಕಾರವನ್ನು ಪೂರ್ಣ ಹೃದಯ, ಪೂರ್ಣ ಆತ್ಮ, ಪೂರ್ಣ ವಿಶ್ವಾಸದಿಂದ ಸ್ವೀಕರಿಸತಕ್ಕದ್ದು. ಕಥೋಲಿಕ ಕ್ರೈಸ್ತರು ಮಾತ್ರ ಪರಿಪೂರ್ಣ ಬಲಿಪೂಜೆಯಲ್ಲಿ ಭಾಗವಹಿಸಿದರು ಮಾತ್ರ ಸ್ವೀಕರಿಸಲು ವಿನಂತಿಸುತ್ತೇನೆ. ಪರಮ ಪ್ರಸಾದ ಸಂಸ್ಕಾರದ ಆಚರಣೆಗೆ ಸ್ವಯಂ ಸೇವಕರು ಯಾಜಕರನ್ನು ಪರಮ ಪ್ರಸಾದ ವಿತರಿಸಲು ಸಹಾಯ ಮಾಡಲು ವಿನಂತಿಸುತ್ತೇನೆ. ಆತ್ಮದ ಭೋಜನವಾ ಭುಜಿಸಲು ಬಂದಿರುವೆ, ನಿನ್ನಯ ಪ್ರೀತಿಯನು ಬಯಸಿನ ನಿಂತಿರುವೆ. ಆತ್ಮದ ಭೋಜನವಾ ಭುಜಿಸಲು ಬಂದಿರುವೆ, ನಿನ್ನಯ ಪ್ರೀತಿಯನು ಬಯಸಿನ ನಿಂತಿರುವೆ. ಬಾಯಿಸುವೆ ನಿನ್ನ ಕರೆಯುವೆ, ಬಾಯಿಸುವೆ ನಿನ್ನ ಕರೆಯುವೆ. ಬಾಬಾಯಿಸುವೆ ನಿನ್ನ ಕರೆಯುವೆ, ಬಾಬಾಯಿಸುವೆ ನಿನ್ನ ಕರೆಯುವೆ. ಲಲಾ 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 ಲಲಾ. ನನ್ನೆಡೆಯ ಗುಡಿಯಲ್ಲಿ ನಿನಗೊಂದು ಮನೆಯುವುದು, ಆ ಮನೆಯ ಕದ ತೆರೆವೆ ಬಂದು ವಾಸಿಸುವಿ. ನನ್ನೆಡೆಯ ಗುಡಿಯಲ್ಲಿ ನಿನಗೊಂದು ಮನೆಯುವುದು, ಆ ಮನೆಯ ಕದ ತೆರೆವೆ ಬಂದು ವಾಸಿಸುವಿ. ನಿನ್ನ ಒಲವು ನನಗೆ, ನನ್ನ ಬದುಕು ನಿನಗೆ.
ನಿನಗೆ ನನ್ನ ಬದುಕು ನಿನಗೆ ಬಾಯಿಸುವೆ ನಿನ್ನ ಕರೆಯುವೆ ಬಾಯಿಸುವೆ ನಿನ್ನ ಕರೆಯುವೆ ಬಾಬಾ ಯೇಸುವೆ ನಿನ್ನ ಕರೆಯುವೆ ಲಲಾ 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 ಲಲಾ. ದಿನವೂ ನಿನ್ನ ಹುಡುಕಿ ಅಲಿದೆ ನಾನು ನೀನಿರದ ಮನೆಯಲ್ಲಿ ಬಂದು ವಾಸಿಸು ನೀ ದಿನವೂ ನಿನ್ನ ಹುಡುಕಿ ಅಲಿದೆ ನಾನು ನೀನಿರದ ಮನೆಯಲ್ಲಿ ಬಂದು ವಾಸಿಸು ನೀ ನಿನ್ನ ಒಲವು ನನಗೆ ನನ್ನ ಬದುಕು ನಿನಗೆ ನಿನ್ನ ಒಲವು ನನಗೆ ನನ್ನ ಬದುಕು ನಿನಗೆ ಬಾಯಿಸುವೆ ನಿನ್ನ ಕರೆಯುವೆ ಬಾಬಾ ಯೇಸುವೆ ನಿನ್ನ ಕರೆಯುವೆ ಬಾಬಾ ಯೇಸುವೆ ನಿನ್ನ ಕರೆಯುವೆ ಲಲಾ 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 ಲಲಾ. तुका सोमिया प्रणाम तुका दलिया महिमा तुका सोमिया वंदन तुका दलिया तुका सोमिया प्रणाम तुका दलिया महिमा तुका सोमिया वंदन तुका दलिया. रूपारुण्या वैनाच्या रूपाने करिष्ठाच्या आमची संगीरावला दैविक मोगान तुझ्या बत्यादयी तुझ्या तारुकं सोसाला रूपारुण्या वैनाच्या रूपाने करिष्ठाच्या आमची संगीरावला
दैविक मोगान तुझा वत्यदयी तुझा तारुकं सोसाला अर्कान तुका सोमिया प्रणाम तुका धनिया महिमा तुका सोमिया वंदन तुका धनिया अर्कान तुका सोमिया प्रणाम तुका धनिया महिमा तुका सोमिया वंदन तुका धनिया ಲೋಕಾಂತ್ಯದವರೆಗೂ ನಾನು ನಿಮ್ಮ ಜೊತೆಗಿರುತ್ತೇನೆ ಎಂದು ಪ್ರಭು ಕ್ರಿಸ್ತರು ಪರಮ ಪ್ರಸಾದದ ಮೂಲಕ ನಮ್ಮ ಮಧ್ಯ ಪ್ರಸನ್ನರಾಗಿದ್ದಾರೆ. ಈಗ ಧರ್ಮಾಧ್ಯಕ್ಷರು ಕ್ರಿಸ್ತರ ಪೂಜ್ಯ ಶರೀರವನ್ನು ಕಾದಿರಿಸುವ ಪರಮ ಪ್ರಸಾದದ ಪೆಟ್ಟಿಗೆಯನ್ನು ಪವಿತ್ರೀಕರಿಸಲಿದ್ದಾರೆ. ಎಲ್ಲರೂ ನಿಂತುಕೊಳ್ಳೋಣ. ನಮ್ಮ ಸಹಾಯವು ಪ್ರಭುವಿನಿಂದಲೇ. ಭೂಪರಗಳ ಒಡೆಯರು ಅವರೇ, ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಪ್ರಾರ್ಥಿಸೋಣ. ಸರ್ವಶಕ್ತರಾದ ನಿತ್ಯ ದೇವರೇ, ನಿಮ್ಮ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಪೂಜ್ಯ ಶರೀರವನ್ನು ಕಾದಿರಿಸಲು ಉಪಯೋಗಿಸಲಾಗುವ ಈ ಪರಮ ಪ್ರಸಾದದ ಪೆಟ್ಟಿಗೆಯನ್ನು ದಯೆಯಿಂದ ಆಶೀರ್ವದಿಸಿ ಪವಿತ್ರೀಕರಿಸಬೇಕೆಂದು ನಮ್ಮ ಪ್ರಭು ಯೇಸು ಕ್ರಿಸ್ತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಾವೆಲ್ಲರೂ ಮೊಣಕಾಲೂರಿ ಪರಮ ಪ್ರಸಾದ ಸಂಪುಟದಲ್ಲಿ ಪ್ರತ್ಯಕ್ಷರಾಗಿರುವ ಪ್ರಭುವನ್ನು ಆರಾಧಿಸಿ ಮೌನವಾಗಿ ಪ್ರಾರ್ಥಿಸೋಣ. परम प्रसादवे प्रभु यीशु क्रिस्तरे परम प्रसादवे प्रभु यीशु क्रिस्तरे पावन जीवन के नित्य मूल आधारवे पावन जीवन के नित्य मूल आधारवे आराधने आराधने परम प्रसाद यीशुवे आराधने आराधने परम प्रसाद यीशुवे परम प्रसादवे प्रभु यीशु क्रिस्तरे. ಈಗ ಧರ್ಮಾಧ್ಯಕ್ಷರು ನಮ್ಮ ಧರ್ಮ ಕೇಂದ್ರದ ಗುರುಗಳಿಗೆ ನೂತನ ದೇವಾಲಯದ ಅಧಿಕಾರದ ಸಂಕೇತವಾಗಿ ಪರಮ ಪ್ರಸಾದ ಪೆಟ್ಟಿಗೆಯ ಬೀಗದ ಕೈಗಳನ್ನು ಹಸ್ತಾಂತರಿಸುತ್ತಾರೆ. ಈ ಮೂಲಕ ಪರಮ ಪ್ರಸಾದದ ಆರಾಧನೆಗೂ ರೋಗಿಗಳಿಗೆ ಪರಮ ಪ್ರಸಾದ ನೀಡುವುದಕ್ಕೂ ಹಾಗೂ ಪರಮ ಪ್ರಸಾದ ಸಂಪುಟದ ಸಂರಕ್ಷಣೆಗೂ ಅನುವಾಗಿಸುತ್ತಾರೆ.
ಪ್ರಾರ್ಥಿಸೋಣ. ಪ್ರಭು, ನಾವು ಸ್ವೀಕರಿಸಿದ ಪವಿತ್ರ ಕೊಡುಗೆಗಳ ಮೂಲಕ ನಿಮ್ಮ ಸತ್ಯದ ಅರಿವನ್ನು ಇನ್ನೂ ಹೇರಳವಾಗಿ ನಮ್ಮ ಮನಗಳಲ್ಲಿ ತುಂಬಿರಿ. ಹೀಗೆ ನಿಮ್ಮ ಪವಿತ್ರಾಲಯದಲ್ಲಿ ನಾವು ನಿಮ್ಮನ್ನು ನಿರಂತರವೂ ಆರಾಧಿಸುತ್ತಾ ಸಕಲ ಸಂತರೊಡನೆ ನಿಮ್ಮ ಸಮ್ಮುಖದಲ್ಲಿ ಮಹಿಮೆ ಪಡೆಯುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ, ಯೇಸುವೆ ನಮನ. ಹಾಲೆಲೂಯಾ, ಹಾಲೆಲೂಯಾ. ಕೀರ್ತನೆ 134 ವಚನ 2. ಭಜಿಸಿರಿ ಪ್ರಭುವನ್ನು ಕರಗಳನ್ನೆತ್ತಿ, ಪವಿತ್ರ ಆಲಯದಲ್ಲಿ ಕೈಗಳನ್ನೆತ್ತಿ. ಕೀರ್ತನೆ 135 ವಚನ 2. ಕೀರ್ತಿಸಿರಿ ಪ್ರಭುವನ್ನು ಆತನ ಮಂದಿರದಲ್ಲಿ ಇರುವವರೇ. ಆತ್ಮೀಯ ಸಹೋದರ ಸಹೋದರಿಯರೇ, ಸಂಕ್ಷಿಪ್ತವಾಗಿ ತ್ರಯೇಕ ದೇವರಿಗೂ ನಮಗಾಗಿ ಪ್ರಾರ್ಥಿಸಿದ ಸಕಲ ಸಂತ ತಾಯಿ ಮರಿಯಮ್ಮನವರಿಗೂ, ವಿಶೇಷವಾಗಿ ಪಾಲಕ ಸಂತ ಜೂತರಿಗೂ ಗೌರವಪೂರ್ವಕ ನಮನ ಹಾಗೂ ಪ್ರಾರ್ಥನೆಗಳು. ಇಂದಿನ ಈ ದೇವಾಲಯದ ಉದ್ಘಾಟನೆಗೆ ಬಂದು ಪ್ರಾರ್ಥಿಸಿ ಆಶೀರ್ವದಿಸಿ ಅಭಿಷೇಕಿಸಿದ ಪರಮ ಪೂಜ್ಯ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಸರ್ ಅವರವರಿಗೆ ವಂದನೆ. ಕಾರವಾರ ಧರ್ಮಕ್ಷೇತ್ರದ ನೂತನ ಧರ್ಮಾಧ್ಯಕ್ಷರಾಗಿ ದೀಕ್ಷೆಯನ್ನು ಸ್ವೀಕರಿಸಿ ನಮಗಾಗಿ ಆಶೀರ್ವದಿಸಿ ಪ್ರಾರ್ಥನಾ ಮಂದಿರದ ಅವಶ್ಯಕತೆ, ಪ್ರಾರ್ಥನಾ ಮಂದಿರದಲ್ಲಿ ದೇವರ ವಾಸಸ್ಥಾನ ಹಾಗೂ ಸ್ವರ್ಗ ನಿವಾಸಕ್ಕೆ ದಾರಿ ಎಂದು ನಮಗೆ ಬೋಧಿಸಿದ ಪರಮ ಪೂಜ್ಯ ಧರ್ಮಾಧ್ಯಕ್ಷ, ನೂತನ ಕಾರವಾರ ಧರ್ಮಾಧ್ಯಕ್ಷ ಡುಮಿಂಗ್ ಡೈಸ್ ರವರಿಗೂ ವಂದನೆಗಳು. ನಮ್ಮ ಧರ್ಮಕ್ಷೇತ್ರದ ಗುರು ಶ್ರೇಷ್ಠ ಮೊನ್ಸಿಂಜರ್ ಫೆಲಿಕ್ಸ್ ಜೋಸೆಫ್ ನೊರೊನ ಅವರಿಗೆ ವಂದನೆಗಳು. ನಮ್ಮ ಈ ಆಹ್ವಾನವನ್ನು ಸ್ವೀಕರಿಸಿ ದೇವಾಲಯದ ಆಶೀರ್ವಾದ ಹಾಗೂ ಪ್ರಾರ್ಥಿಸಲು ಬಂದ ಎಲ್ಲ ಯಾಜಕರಿಗೂ ಹೃದಯಪೂರ್ವಕ ವಂದನೆಗಳು. ಧಾರ್ಮಿಕ ಸಹೋದರ ಸಹೋದರಿಯರಿಗೂ ಧರ್ಮ ಭಗಿನಿಯರಿಗೂ ನಮಗೆ ಈ ಆರಾಧನೆ ವಿಧಿಗೆ ಬಹಳಷ್ಟು ದಿನಗಳಿಂದ ಸಹಾಯ ಮಾಡಿದ ಫಾದರ್ ಲಾರೆನ್ಸ್ ಫರ್ನಾಂಡಿಸ್ ರವರಿಗೂ, ಫಾದರ್ ರೇಗನ್ ರವರಿಗೂ, ಫಾದರ್ ರಿಚರ್ಡ್ ಅನಿಲ್ ರವರಿಗೂ, ಫಾದರ್ ರೋಮನ್ ಪಿಂಟರ್ ಅವರಿಗೂ ಸಹಾಯ ಮಾಡಿದ ನಮ್ಮ ಧರ್ಮ ಕೇಂದ್ರದ ಎಲ್ಲರಿಗೂ ಹಾಗೂ ವಿಶೇಷವಾಗಿ ನಮ್ಮ ಧರ್ಮ ಕೇಂದ್ರದ ಸಿಸ್ಟರ್ ಸುಪೀರಿಯರ್ ಸಿಲ್ವಿಯಾ, ಸಿಸ್ಟರ್ ಆಂಟನಿ ರಾಣಿ ಹಾಗೂ ಸಿಸ್ಟರ್ ಜಾಯ್ಸ್, ನಮಗೆ ಸಹಾಯ ಮಾಡಲು ಬಂದಂತಹ ಸಿಸ್ಟರ್ ಸೌಜನ್ಯ ಮತ್ತು ಸಿಸ್ಟರ್ ವಿನೂತ್ ಹಾಗೂ ಸಹಾಯ ಮಾಡಿದ ಎಲ್ಲ ಸಿಸ್ಟರ್ಸ್ ರವರಿಗೂ, ಅಷ್ಟೇ ಅಲ್ಲ ಆತ್ಮೀಯ ಸಹೋದರ ಸಹೋದರಿಯರೇ, ಬಂಧು ಬಳಗದವರೇ ಹಾಗೂ ವಿಶೇಷವಾಗಿ ಈ ದೇವಾಲಯ ನಿರ್ಮಿಸಲು ದಾನ ಧರ್ಮದ ರೂಪಾಂತರ ಸಹಾಯ ಮಾಡಿದಾಗ ನಿಮ್ಮ ಮನೆಗಳಿಗೂ ಹಾಗೂ ನಿಮ್ಮ ಕುಟುಂಬಗಳಿಗೆ ಭೇಟಿ ನೀಡಿದಾಗ ಆಶೀರ್ವದಿಸಿ ದೇವರ ಆಶೀರ್ವಾದದ ಫಲ ಈ ದೇವರ ಆಲಯ. ಸಹಾಯ ಮಾಡಿದ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ವಂದನೆ, ದೇವರ ಆಶೀರ್ವಾದ, ಪ್ರಾರ್ಥನೆಗಳು. ಆತ್ಮೀಯರೇ, ಬಲಿಪೂಜೆಯ ಧರ್ಮಾಧ್ಯಕ್ಷರ ಆಶೀರ್ವಾದ ನಂತರ ಕೆಲವು ಕ್ಷಣಗಳ ಕಾಲ ಅಭಿನಂದನಾ ಕಾರ್ಯಕ್ರಮವು ಇರುವುದು. ಆ ಸಮಯದಲ್ಲಿ ಎಲ್ಲರಿಗೂ ತಂಪು ಪಾನೀಯ ಮತ್ತು ಕೇಕ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ನಿಮಿಷಗಳ ನಂತರ ಅಭಿನಂದನಾ ಕಾರ್ಯಕ್ರಮ ಪ್ರಾರಂಭ. ನಂತರ ಎಲ್ಲರಿಗೂ ಸಹಭೋಜನದ ವ್ಯವಸ್ಥೆ ಇರುತ್ತದೆ. ಎಲ್ಲರೂ ಸಂತೋಷ ಆಶೀರ್ವದಿತರಾಗಿ ಈ ಸಹಭೋಜನವನ್ನು ಸ್ವೀಕರಿಸಲು ವಿನಂತಿಸುತ್ತೇನೆ. ದೇವರಿಗೆ ಕೃತಜ್ಞತೆ. ನಿಮಗೆಲ್ಲರಿಗೂ ವಂದನೆಗಳು. ಆತ್ಮೀಯರೇ, ನಾನು ನಂತರ ಪೂಜೆ ಆದ ನಂತರ ಅಭಿನಂದನಾ ಕಾರ್ಯಕ್ರಮದ ಸಮಯದಲ್ಲಿ ಮಾತನಾಡಲಿದ್ದೇನೆ. ಆದರೂ ಕೂಡ ಈ ಸಂದರ್ಭದಲ್ಲಿ ಒಂದೇ ಒಂದು ಮಾತು. ಪಾಲನಾ ಪರಿಷತ್ತಿನ ಮತ್ತು ಆರ್ಥಿಕ ಸಮಿತಿಯ ಕೆಲವು ಸದಸ್ಯರು ನನ್ನನ್ನು ಭೇಟಿ ಮಾಡಲೆಂದು ಗುರುಗಳ ಜೊತೆಯಲ್ಲಿ ಬಂದಾಗ ಆಡಿದಂಥ ಮಾತುಗಳು ನನಗೆ ನೆನಪಿಗೆ ಬರ್ತಾ ಇವೆ. ನಾವು ನಿರ್ಮಾಣ ಮಾಡುವುದಾದರೆ ಈಗ, ಮುಂದೆ ಅಂತೂ ಖಂಡಿತ ಈ ಕೆಲಸ ಆಗುವುದಿಲ್ಲ. ಈಗಲೇ ಆಗಬೇಕು, ಹಿಂದೆ ನಾವು ಕೆಲಸವನ್ನು ಪ್ರಾರಂಭಿಸಬೇಕು ಎಂಬಂಥ ಹಠವನ್ನು ಹಿಡಿದು ಬಂದಂಥವರು ಈ ದೇವಾಲಯದ, ಈ ಧರ್ಮ ಕೇಂದ್ರದ ಆರ್ಥಿಕ ಸಮಿತಿ ಮತ್ತು ಪಾಲನಾ ಸಮಿತಿಯ ಸದಸ್ಯರು ಮತ್ತು ಇಲ್ಲಿಯ ಗುರುಗಳು.
ಅವರ ಈ ಒಂದು ಛಲದ ಫಲವಾಗಿ ಅವರು ಇಟ್ಟುಕೊಂಡಂಥ ಗುರಿ ಉದ್ದೇಶಗಳನ್ನು ಸಾಧಿಸುವಂಥ ಆ ಒಂದು ಹಠ, ಇದರ ಪರಿಣಾಮವಾಗಿ ಈ ಸುಂದರವಾದ ದೇವಾಲಯವು ಇಲ್ಲಿ ನಿರ್ಮಾಣವಾಗಿದೆ. ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ, ವಿಶೇಷವಾಗಿ ಈ ಧರ್ಮ ಕೇಂದ್ರದ ಸರ್ವ ಭಕ್ತಾದಿಗಳಿಗೂ, ಧರ್ಮ ಕೇಂದ್ರದ ಗುರುಗಳಿಗೂ, ಧರ್ಮ ಕೇಂದ್ರದಲ್ಲಿ ಸೇವೆಯನ್ನು ನೀಡ್ತಿರುವಂಥ ಧರ್ಮ ಭಗಿನಿಯರಿಗೆ ನಾನು ಚಿರಋಣಿಯಾಗಿದ್ದೇನೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಪರಮಾತ್ಮನು ಅವರನ್ನು ಕಾಪಾಡಲಿ ಮತ್ತು ಅವರ ಮುಖಾಂತರ ಈ ಸೇವಾ ಕಾರ್ಯವು, ಪಾಲನಾ ಕಾರ್ಯವು ಮುಂದುವರಿಯಲಿ ಮತ್ತು ನಿಮ್ಮಲ್ಲಿದ್ದಂಥ ವಿಶ್ವಾಸವು ಅತಿ ಆಳವಾಗಿ ಬೆಳೆಯಲಿ ಎಂಬುದಾಗಿ ನಿಮ್ಮನ್ನು ಆಶೀರ್ವದಿಸಿ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಇದ್ದೇನೆ. ನನ್ನ ಪರವಾಗಿ ನೂತನ ಧರ್ಮಾಧ್ಯಕ್ಷರಾದಂಥ ಪರಮ ಪೂಜ್ಯ ದುಮಿಂಗ್ ಡಯಸ್ ಇವರ ಪರವಾಗಿ ಮತ್ತೊಂದು ಸಾರಿ ನಿಮಗೆ ಅಭಿನಂದನೆಗಳು. ಆಶೀರ್ವಾದಕ್ಕಾಗಿ ದಯವಿಟ್ಟು ನಿಂತುಕೊಳ್ಳಿ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಈ ದೇವಾಲಯದಲ್ಲಿ ಪ್ರತಿಷ್ಠಾಪನಾ ಸಮಾರಂಭಕ್ಕೆ ನಿಮ್ಮನ್ನು ಇಂದು ಒಂದುಗೂಡಿಸಿದ ಭೂಪರಗಳ ಒಡೆಯರಾದ ದೇವರು ಸ್ವರ್ಗೀಯ ವರದಾನಗಳನ್ನು ನಿಮಗೆ ದಯ ಪಾಲಿಸಲಿ. ಚದುರಿ ಹೋದ ಎಲ್ಲ ಮಕ್ಕಳನ್ನು ನಿಮ್ಮ ಪುತ್ರರಲ್ಲಿ ಒಂದುಗೂಡಿಸಬೇಕೆಂದು ಇಚ್ಛಿಸಿದ ದೇವರು ನಿಮ್ಮನ್ನು ತಮ್ಮ ದೇವಾಲಯಗಳನ್ನಾಗಿಯೂ ಪವಿತ್ರಾತ್ಮರ ನಿವಾಸ ಸ್ಥಾನವನ್ನಾಗಿಯೂ ಮಾಡಲಿ. ಹೀಗೆ ದೇವರು ನಿಮ್ಮೊಳಗೆ ವಾಸಿಸುವಂತೆಯೂ ಸಕಲ ಸಂತರೊಂದಿಗೆ ನೀವು ನಿತ್ಯ ಆನಂದದ ಬಾಧ್ಯತೆಯನ್ನು ಪಡೆಯುವಂತೆಯೂ ನಿಮ್ಮನ್ನು ಅವರು ಸಂಪೂರ್ಣವಾಗಿ ಶುದ್ಧಗೊಳಿಸಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ. ಪ್ರಭು ಕ್ರಿಸ್ತರ ಶುಭ ಸಂದೇಶವನ್ನು ಸಾರಿರಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಜೂದರೇ ನಮ್ಮಯ ಪಾಲಕರೇ, ಬೇಡುವೆವು ಸಂತರೇ, ಹರಸುವೆವು ಸಂತ ಜೂದರೇ, ನಿಮ್ಮಯ ಮಕ್ಕಳನ್ನು ಸಂತರೇ, ಕ್ರಿಸ್ತನ ಪ್ರೇಷಿತರೇ, ನಮಗಾಗಿ ಪ್ರಾರ್ಥಿಸಿರಿ. ನಮೋ ನಮೋ ನಮ್ಮ ಸಂತರೇ, ನಮೋ ನಮೋ ನಮ್ಮ ಪಾಲಕರೇ, ನಮೋ ನಮೋ ನಮ್ಮ ಸಂತರೇ, ನಮೋ ನಮೋ ನಮ್ಮ ಪಾಲಕರೇ. ಕ್ರಿಸ್ತರ ಪ್ರೀತಿಯ ಪ್ರೇಷಿತರೇ, ನಿರಾಶ್ರಿತರ ಆಶ್ರಯವೇ, ಕ್ರಿಸ್ತರ ಪ್ರೀತಿಯ ಪ್ರೇಷಿತರೇ, ನಿರಾಶ್ರಿತರ ಆಶ್ರಯವೇ, ಅಸಾಧ್ಯವಾದುದನ್ನು ಸಾಧಿಸುವ ಸಂತರೇ, ಅನುಗ್ರಹಿಸು ಕ್ರಿಸ್ತನ ಮಹಿಮೆಯನು. ನಮೋ ನಮ್ಮ ಸಂತರೇ, ನಮೋ ನಮೋ ನಮ್ಮ ಪಾಲಕರೇ, ನಮೋ ನಮೋ ನಮ್ಮ ಸಂತರೇ, ನಮೋ ನಮೋ ನಮ್ಮ
ಭರವಸೆಯೇ ಪ್ರಾರ್ಥಿಸಿ ಕೋರುವ ಪುಣ್ಯ ಪುರುಷರೇ ಲೋಕದ ಜನರ ಭರವಸೆಯೇ ಪ್ರಾರ್ಥಿಸಿ ಕೋರುವ ಪುಣ್ಯ ಪುರುಷರೇ ಓ ಸಂತ ಜೂದರೇ ನಮ್ಮಯ ಪಾಲಕರೇ ಕರುಣಿಸು ಕ್ರಿಸ್ತನ ವರದಾನವ ಕರುಣಿಸು ಕ್ರಿಸ್ತನ ವರದಾನವ ನಮೋ ನಮೋ ನಮ್ಮ ಸಂತರೇ ನಮೋ ನಮೋ ನಮ್ಮ ಪಾಲಕರೇ ನಮೋ ನಮೋ ನಮ್ಮ ಸಂತರೇ ನಮೋ ನಮೋ ನಮ್ಮ ಪಾಲಕರೇ ಸಂತ ಜೂದರೇ ನಮ್ಮಯ ಪಾಲಕರೇ ಬೇಡುವೆವು ಸಂತರೇ ಹರಸುವೆವು ಸಂತ ಜೂದರೇ ನಿಮ್ಮಯ ಮಕ್ಕಳನ್ನು ಘೋಷಿಸುವೋ ಸಂತರೇ ಕ್ರಿಸ್ತನ ಪ್ರೇಷಿತರೇ ನಮಗಾಗಿ ಪ್ರಾರ್ಥಿಸಿರಿ